ನಮಸ್ತೆ ವೀಕ್ಷಕರೇ, ಕೋವಿಡ್ ಕೇರ್ ಪಾಸಿಟಿವ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ ಸುದರ್ಶನ್. ಕಹಳೆ ನ್ಯೂಸ್ನಲ್ಲಿ ಕಳೆದ ಕೆಲವಾರು ದಿನಗಳಿಂದ ನಿರಂತರವಾಗಿ ಕೋವಿಡ್ ಕೇರ್ನ ಹೆಸರಿನಲ್ಲಿ, ಪಾಸಿಟಿವ್ ಟಾಕ್ನ ಹೆಸರಿನಲ್ಲಿ ಕಾರ್ಯಕ್ರಮ ಸರಣಿ ಮೂಡಿ ಬರ್ತಾ ಇರುವಂಥದ್ದು. ಇವತ್ತು ನಮ್ಮ ಜೊತೆ ಇರುವಂಥವರು ಪಕ್ಕದ ಉಡುಪಿ ಜಿಲ್ಲೆಯವರು. ಹಾಗೆ ಅಂತೇಳಿ ಉಡುಪಿಗೆ ಮಾತ್ರ ಸೀಮಿತ ಅಲ್ಲ, ಮಂಗಳೂರನ್ನು ತೊಡಗಿಸಿಕೊಂಡು 10 ಸೇವಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಅನೇಕರಿಗೆ ಸೂರು ಕಲ್ಪಿಸಿಕೊಟ್ಟವರು, ಅನೇಕರಿಗೆ ಬದುಕನ್ನು ಕಟ್ಟಿಕೊಟ್ಟವರು. ಎಸ್, ಖಂಡಿತ ನಮ್ಮ ಜೊತೆಗಿರುವ ಇವತ್ತು ಇರುವಂಥವರು ಸತ್ಯದ ತುಳುವೆರು ಅನ್ನತಕ್ಕಂಥ ಒಂದು ಸಂಘಟನೆಯ ಮೂಲಕ ತಮ್ಮ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇರುವಂಥ ತುಳುನಾಡಿನ ಹೆಮ್ಮೆಯ ಪುತ್ರರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಸಂಸ್ಥಾಪಕರಾಗಿರತಕ್ಕಂಥ ಪ್ರವೀಣ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಅಧ್ಯಕ್ಷರಾಗಿರತಕ್ಕಂಥ ಪ್ರವೀಣ್ ಮಲ್ಪೆ ಅವರಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಬ್ಬರು ಕೂಡ ಪ್ರವೀಣ್ ಸ್ಕ್ವೇರ್. ಹೇಗಿದ್ದೀರಿ ಅಂತ? ಚೆನ್ನಾಗಿದೆ. ಓಕೆ. ಕೋವಿಡ್ನ ವ್ಯಾಪಕತೆ ಒಂಚೂರು ತುಳು ಅಂಚನೆ ಒಂಜಾತ್ ಕನ್ನಡ ರಡ್ಡು ಭಾಷೆ ಎಲ್ಲ ಒಂಚೂರು ಪಾತೆರ್ನ ಪ್ರಯತ್ನ ಮಲ್ಪುಗ 1 ಗಂಟೆ ನನ್ನ ದಯಪಂಡ ಅಪ್ಪೆ ಭಾಷೆ ನಂಗೆ ಮಾತೆರೆಗೆಲ್ಲ ತುಳು ಅಂಚನೆ ಕನ್ನಡ ನಂಗೆ ಬದುಕು ಕೊರ್ಪುನ ಅಂಚಿನ ಭಾಷೆ ಅಂಚ ಅದು ರಡ್ಡು ಭಾಷೆ ಎಲ್ಲ ನಮ್ಮ ಒಂಜೇ ದೃಷ್ಟಿಡು ತೂಪುನಕ್ಲು ತುಳುವೇರು ಅಂಚ ರಡ್ಡು ಭಾಷೆ ಎಲ್ಲ ನಮ್ಮ ಪಾತೆರಕ ತುಳುವೇರೆ ಸತ್ಯದ ತುಳುವೇರು ಪನ್ಪುನ ತಂಡನ ಕಟ್ಟೊಂದು ನಿಕ್ಲು ಸಾಮಾಜಿಕ ಚಟುವಟಿಕೆ ಮನ್ಪುನ ಹಿಡ್ದವರ ಕೋವಿಡ್ ಪನ್ಪುನ ಏನು ತೂನಾಗ ಒಂಜಿ ಜಗತ್ತಿಗೆ ಬತ್ತನಂಚಿನ ಒಂಜಿ ಮಹಾಮಾರಿ ಇಡೀ ಜಗತ್ತು ನಡೆದು ಸಾಕಷ್ಟು ಸಂಕಷ್ಟನ ತೊಂದರೆಗಳನ್ನು ಅನುಭವಿಸೋ ಒಂದು ಉಂಟು. ಸೊ ಕೊರೋನಾದ ಬಗ್ಗೆ ನಿಕ್ಲೆಗೆ ಆಲೋಚನೆ ಬತ್ತಿಲೆಕ್ಕ, ನಿಕ್ಲೆನ ಯೋಚನೆಗೆ ನಿಲುಕಿಲೆಕ್ಕ ದಾದ ಪನ್ಪರ ಕೊರೋನಾ ಪನ್ಪಿನ ಜಗತ್ತಿಗೆ ಬೈದಿದೆ ಅಣ್ಣ ಒಂಜಿಲೆ ಕೊಡ್ತು ನನಗೆ ಚೀನಾ ಕೊಡ್ತೀನಿ ಒಂದು ಮಾರಿಂದ ಬರೋಲ್ಲ ನಂಗೆ ಖಂಡಿತವಾದದ್ದು ಅವನ ಭಾರತ ದೇಶಕ್ಕೆ ಮಾತ್ರ ಹತ್ತು ಇಡೀ ಪ್ರಪಂಚನೇ ಮುಳುಗದಿ ಬತ್ತಿನ ಸನ್ನಿವೇಶ ವಂಚಿ ನಂಗೆ ಗೊತ್ತುಂಡು. ಕರೆ 2 ವರ್ಷ ಓಡಿಂಚಿನ ಮಾವಿನ ಅನುಭವಿಸೋದಿಲ್ಲ. ಬಹುಶಃ ಒಂಜಿಲೆ ಕೊಡ್ತು ನನಗೆ ಒಂದು ಭಾರತ ದೇಶ 5 ವರ್ಷ ಪಿರಬೋತೊಂದು ಪರವಲ್ಲ ನಂಗೆ. ಪೋಯಿನ ಮಾರ್ಚ್ ಡಿಂಚಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಮಲ್ದನು ಲಾಕ್ಡೌನ್ ಮಲ್ಪಡು ಬಂದು ಹೊರ ಲಾಕ್ಡೌನ್ ಕ್ಲಿಯರ್ ಆಗಿ ಕೂಡಲೇ ರಡ್ಡೆ ನಾಲೆ ಬತ್ತನ ಪಂಡೇರು. ಸೊ ಜನಕ್ಕಲೆಗೆ ನೆಟ್ಟು ಕಂಡಾಬಟ್ಟ ಪ್ರಾಬ್ಲಮ್ ಮಾತ್ರೆಗಳಾತನು ನಮ್ಮನೆ ಹಿಂಗೆ ಸತ್ಯ ತುಳುವ ಟೀಮು ಈ ಕೊರೋನಾ ಸಮಸ್ಯೆ ಅದು ಹೆಂಗ್ಲು ಈ ನೆತ್ತೆರದ ಬಗ್ಗೆ ಒಂದು ಕಾಳಜಿ ಕೊಡ್ದು ಒಂದು ವರ್ಕ್ ಮಲ್ದ ನೆಟ್ಟೆ ಕುಳಂಜಿನ ಬಂದ್ಬಿಟ್ಟು ಮನ್ನಾಗ ನೆಕ್ ಮರ್ದ ನಮ್ಮನೆ ಇಲ್ಲಾಡ ಮಲ್ಪೋಡು ಸಾಮಾಜಿಕ ಅಂತರ ನಮ್ಮಂತೆ ಪಿದೇಪುರ ಮೇಂಟೈನ್ ಮಲ್ತೊಂದು ಮಾಸ್ಕನ್ ಪುರ ಪಾಡೊಂದು ಸ್ಯಾನಿಟೈಸರ್ ನಮ್ಮ ಕರೆಕ್ಟ್ ನಮ್ಮ ನೆಕ್ ನಮ್ಮ ಮರ್ದು ಮಲ್ತೊಂಡು ಪಂಡ ಅಂದಂಡ ಕೊರೋನಾ ಒಂದು ಲೆಕ್ಕಲ ಒಂದು ಸೀಕೆ ಹತ್ತು ಬಂದು ಎನ್ನ ಅಭಿಪ್ರಾಯ. ಎಸ್, ಪ್ರವೀಣ್ ಮಲ್ಪೆ, ಕೋವಿಡ್ನ ನೋಡುವಾಗ ಏನು ಅನಿಸ್ತದೆ? ಕೋವಿಡ್ ಒಂದು ಮಾರಕ ಕಾಯಿಲೆ ಅದು. ಅದರಿಂದ ತುಂಬಾ ಫ್ಯಾಮಿಲಿ ಅವರು ಎಲ್ಲ ಕಳ್ಕೊಂಡಿದ್ದಾರೆ, ಒಳ್ಳೊಳ್ಳೆ ವ್ಯಕ್ತಿಯನ್ನು ಕಳ್ಕೊಂಡಿದ್ದಾರೆ. ಈ ಕೋವಿಡ್ ಇಂದ ಬಡವರು ಶ್ರೀಮಂತರು ಒಂದೇ ತರ ಆಗಿ ಹೋಗಿದ್ದಾರೆ. ಈಗ ಶ್ರೀಮಂತರಿಗೆ ಆದ್ರೆ ಊಟಕ್ಕೆ ಆದ್ರೂ ಉಂಟು, ಅವ್ರು ಮಾಡಿಟ್ಟ ಸಂಪಾದನೆ ಅದರಲ್ಲಿ ತೆಗೆದು ಊಟ ಮಾಡ್ತಾರೆ. ಬಡವರು ಏನ್ ಮಾಡುದು? ನಾವು ಅದಕ್ಕೋಸ್ಕರ ಇಂತಹ ಸಂಘಟನೆ ಸಂಸ್ಥೆಗಳನ್ನು ಕಟ್ಟಿಕೊಂಡು ಯುವಕರನ್ನು ಒಟ್ಟುಗೂಡಿಸಿ ಅವರಿಂದ ಎಷ್ಟಾಗುತ್ತೆ, ದಾನಿಗಳಿಂದ ಎಷ್ಟಾಗುತ್ತೆ ಆ ಹಣವನ್ನೆಲ್ಲ ಒಟ್ಟು ಮಾಡಿ ನಾವು ಬಡವರಿಗೆ ಸಹಾಯ ಮಾಡ್ತಿದ್ದೇವೆ. ಓಕೆ, ಅಂದ್ರೆ ಒಂದು ರೀತಿಯಲ್ಲಿ ಶಂಕದ ರೀತಿಯಲ್ಲಿ ಸತ್ಯದ ತುಳುವೇರು ಸಂಘಟನೆ ಕೆಲಸ ಮಾಡ್ತಾ ಉಂಟು ಅಂತ. ಎಸ್, ಖಂಡಿತ. ನಾನು ಸತ್ಯದ ತುಳುವೇರು ಹೆಸರು ಕೇಳುವಾಗಲೇ ಸತ್ಯ ಮತ್ತು ತುಳು ಇದು ಎರಡು ಕೂಡ ಒಂದು ರೀತಿಯಲ್ಲಿ ಅವಿನಾಭಾವವಾದಂಥ ಸಂಬಂಧ ಇರುವಂತಹದ್ದು. ಸತ್ಯ ಅಂದ್ರೆ ತುಳು, ತುಳು ಅಂದ್ರೆ ಸತ್ಯ, ಹಾಗೆ ಸತ್ಯದ ತುಳುವೇರು. ಪ್ರವೀಣ್ ಅವರೇ, ಅದನ್ನು ಸ್ಥಾಪನೆ ಮಾಡ್ತೀರಿ ಇಂಥ ಒಂದು ಸಂಘಟನೆಯನ್ನ, ಯಾವ ಉದ್ದೇಶಕ್ಕೆ ಬೇಕಾಗಿ ಸತ್ಯದ ತುಳುವೇರನ್ನು ಸ್ಥಾಪನೆ ಮಾಡ್ತೀರಿ ಅಂತ? ಸರ್, ಸತ್ಯದ ತುಳುವೇರು ಈ ಸ್ಥಾಪನೆ ಮಾಡಿದ ಉದ್ದೇಶನೇ ಬೇರೆ ಇತ್ತು. ನಿಜವಾಗಿ ಸಂಸ್ಥಾಪಕ ನಾನು ಒಬ್ಬನೇ ಅಲ್ಲ, ನಮಗೆ ಫುಲ್ ಒಬ್ಬರು ಬ್ಯಾಕ್ಗ್ರೌಂಡ್ ಒಬ್ಬರು ಇದ್ದಾರೆ. ಈ ಬಹುಶಃ ಈ ಲೈವ್ ಅಲ್ಲಿ ಅವರು ನೋಡ್ತಿರ್ಬೋದು, ಭಾರತ ಸೇನೆಯಲ್ಲಿದ್ದಾರೆ ಶಿವಪ್ರಕಾಶ್ ಎಸ್ ಮಲ್ಪೆ ಅಂತ. ಅವರು ಈ ತಂಡಕ್ಕೆ ಬೆನ್ನೆಲುಬು. ಅವರು ಮತ್ತು ನಾನು ಒಂದು ದಿವಸ ಡಿಸ್ಕಸ್ ಮಾಡಿ ಅವರೊಂದು ಆಲೋಚನೆ ಇಟ್ಟರು. ನಾನು ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ, ಹಲವಾರು ಯುವಕರಿಗೆ ಆರ್ಮಿಗೆ ಬರ್ಲಿಕ್ಕೆ ಆಸೆ ಇದೆ, ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಅಂಥವರನ್ನು ಒಟ್ಟುಗೂಡಿಸಿಕೊಂಡು ನಾವೊಂದು ತಂಡವನ್ನು ಕಟ್ಟಿಕೊಳ್ಳುವ, ನಮ್ಮಿಂದ ಏನಾದರೂ ಬಡವರಿಗೆ ಸೇವೆ ಸಲ್ಲಿಸುವಂತ ಒಂದು ಒಂದು ಉಪಾಯ ಮಾಡಿ ನಾವೊಂದು 35 ಜನ ಸೇರಿ ನಾವೊಂದು ಈ ಒಂದು ಸತ್ಯ ತುಳುವೆ ತಂಡವನ್ನು ಕಟ್ಟಿ ತೀರಾ ಯಾರು ಬಡತನ ಇದ್ದಾರೆ ಅಂಥವರನ್ನು ಗುರುತಿಸಿಕೊಂಡು ನಮ್ಮಿಂದ ಏನಾದರೂ ನಾವು ದುಡಿದದ್ದು 1% ಸಮಾಜಕ್ಕೆ ಕೊಡುವ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ ಈ ಒಂದು ಸಂಸ್ಥೆಯೇ ಸತ್ಯ ತುಳುವೇರು. ನಾವೊಂದು ಈ ಒಂದು ಮಾಧ್ಯಮದ ಮುಖಾಂತರ
ಬಹುಶಃ ಅವರು ನಮ್ಮ ಸಂಸ್ಥಾಪಕರು ಈ ಒಂದು ನೋಡ್ತಾ ಇರ್ಬೋದು. ಅವರಿಗೆ ನಾನು ಈ ಸತ್ಯ ತುಳುವೆರೆ ತಂಡದ ಪರವಾಗಿ ಇವಾಗ ಎಲ್ಲ ಭಾರತೀಯ ಸೇನಾ ಯೋಧರಿಗೆ ನನ್ನ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ, ಎಸ್, ನಾನು ಪ್ರವೀಣ್ ಮಲ್ಪೆ ಅವ್ರನ್ನ ಕೇಳ್ತೇನೆ. ಸಂಸ್ಥಾಪನೆಯ ಬಗ್ಗೆ ಅವರು ಹೇಳಿದರು. ಪ್ರಾಯಶಃ ಎಷ್ಟು ವರ್ಷ ಆಯಿತು, ಏನೇನು ಕಾರ್ಯಚಟುವಟಿಕೆಗಳನ್ನು ಸತ್ಯದ ತುಳುವೆರು ಹೆಸರಿನಡಿಯಲ್ಲಿ ಮಾಡ್ತಾ ಇದ್ವಿ? ನಮ್ಮದು ಸತ್ಯ ತುಳುವೆರು ಟೀಮು ಆಗಿ 1 ವರ್ಷ ಆಯಿತು. ಮೊನ್ನೆ 21ಕ್ಕೆ 1 ವರ್ಷ ಆಯಿತು. 1 ವರ್ಷ ಆಗಿ ನಾವು ಹೆಚ್ಚಿನದಾಗಿ ಬ್ಲಡ್ ಕ್ಯಾಂಪ್ಗೆ ಜಾಸ್ತಿ ಒತ್ತಡ ಕೊಡ್ತಿದ್ದೇವೆ. ಅಂದರೆ ಬ್ಲಡ್ಡೇ ಔಷಧಿ, ಬೇರೆ ಯಾವುದು ರೆಡಿ ಮಾಡಲಿಕ್ಕೆ ಇಷ್ಟರ ತನಕ ಯಾರಿಂದಲೂ ಆಗಲಿಲ್ಲ. ಹಾಗಾಗಿ ನಮ್ಮ ಟೀಮಲ್ಲಿ ಯುವಕರನ್ನು ಒಟ್ಟುಗೂಡಿಸಿ ಅವರಿಂದ ಎಷ್ಟು ಅವರ ಫ್ರೆಂಡ್ ಅವರಿಂದ ಎಷ್ಟು ಬ್ಲಡ್ ಕಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾಡಿ ಬ್ಲಡ್ ಕ್ಯಾಂಪ್ ಮಾಡ್ತಿದ್ದೇವೆ. ನಾವು ಮೊದಲನೇದಾಗಿ ನಮಗೆ ಒಂದು ಚಾನ್ಸ್ ಸಿಕ್ಕಿದಂದ್ರೆ ಗೋಮಾತೆಯ ಒಂದು ಹಟ್ಟಿ ರೆಡಿ ಮಾಡ್ಲಿಕ್ಕೆ ನಮ್ಗೆ ಮೊದಲ ಚಾನ್ಸ್. ಅದು ದೇವರ ಆಶೀರ್ವಾದ ಏನು ಗೊತ್ತಿಲ್ಲ ನಮ್ಗೆ. ನಮ್ಮ ಸದಸ್ಯನ ಒಬ್ಬ ಫ್ರೆಂಡ್ ಮನೆಯಲ್ಲಿ ಮಳೆ ಬಂದು ಗೋ ಹಟ್ಟಿ ಬಿದ್ದಿತ್ತು. ನಾವು ಹೋಗಿ ನೋಡುವಾಗ ನಮ್ಗೆ ಆದ್ರೂ ಮಳೆ ಬಂದ್ರೆ ನಾವು ಎಲ್ಲಿ ಮರದಡಿ ಎಲ್ಲಾದ್ರೂ ಹೋಗಿ ನಿಲ್ತೇವೆ, ಗೋವುಗಳು ಎಳ್ಳಿ ಹೋಗುದು. ಅದು ನೋಡಿ ನಾವು ಸರಿ ಮಾಡಿ ಕೊಟ್ವಿ. ನಮ್ಗೆ ತುಂಬಾ ದಾನಿಗಳು ಸಹಾಯ ಮಾಡಿದ್ದಾರೆ. ಹಾಗೆ ಮತ್ತೆ ಇನ್ನೊಂದು ಸರಿ ನಾವು ಶಂಕರ್ಪುರ ಹೋದಾಗ ಅಲ್ಲಿ ಹಾಗೆ ಒಂದು ಅಜ್ಜಿ ಮನೆ ಬಿದ್ದು, ಈ ಸರಿ ಬಿದ್ದು ಹೋಗೋ ಪರಿಸ್ಥಿತಿಯಲ್ಲಿ ಇತ್ತು ಮಳೆಗೆ. ಅದು ನೋಡಿ ನಮ್ಗೆ ಇದಾಗ್ಲಿಲ್ಲ. ಮತ್ತೆ ಎಲ್ಲ ಯುವಕರ ಹತ್ರ ನಮ್ಮ ಸದಸ್ಯರ ಹತ್ರ ಎಲ್ಲ ಕೇಳಿ ಅವ್ರು ಹೋಗಿ ಕೇಳಿದ ಮೇಲೆ ನಾವು ಮನೆ ಕಟ್ಟಲಿಕ್ಕೆ ಪ್ರಾರಂಭಿಸಿ. ಅದರ ಒಳಗಡೆ ಪಡುಕರೆಯಲ್ಲಿ ಒಂದು ಕಾಲ್ ಬಂತು ನಮ್ಗೆ, ಜೋಪಡಿ ಬಟ್ಟೆಯಲ್ಲಿ ಇದ್ದಾರೆ, ಅಲ್ಲಿ ಎಲ್ಲ ಇರೋದು ಟ್ಯಾರಿಸ್ ಮನೆ ಇರುದು, ಹಂಚಿದ ಮನೆ ಕಡಿಮೆ. ಅದ್ರಲ್ಲೂ ಜೋಪಡಿ ಬಟ್ಟಿ ಇರುವುದು ಅಂದ್ರೆ ಇದು ಒಂದೇ ಮನೆ, ಇಬ್ಬರೇ ಇರುದು, ಗಂಡ ಹೆಂಡತಿ, ಜಲಜಕ್ಕ ಮತ್ತೆ ಸದಾನಂದ. ಮಕ್ಕಳಿಲ್ಲ ಅವರಿಗೆ, ಯಾರಿಲ್ಲ, ಫ್ಯಾಮಿಲಿ ಯಾರಿಲ್ಲ. ನಮ್ಗೆ ನೋಡಿ ಕಣ್ಣಲ್ಲಿ ನೀರು ಬಂತು. ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಟೀಮಿನ ಸದಸ್ಯರಿಗೆ ಮನೆ ಇಲ್ಲ ಸರಿಯಾಗಿ, ಆದ್ರೂ ದುಡಿದು ತಿನ್ನುವ ಬಲ ಉಂಟು ಅವ್ರ ಹತ್ರ. ನೋಡಿ ನಮ್ಗೆ ಬೇಜಾರಾಯ್ತು. ಅವ್ರ ಹತ್ರ ಹೇಳಿ ಭರವಸೆ ಕೊಟ್ಟು ಬಂದಿದ್ದೇವೆ, 2 ದಿನದಲ್ಲಿ ಬರ್ತೇವೆ, ನಾವು ಮನೆ ರೆಡಿ ಮಾಡಿ ಕೊಡ್ತೇವೆ ಅಂತ. ಲಾಕ್ ಡೌನ್ ಸಮಯದಲ್ಲಿ ನಮ್ಗೆ ತುಂಬಾ ತೊಂದರೆ ಆಯ್ತು, ಆದ್ರೂ 20 ದಿನದಲ್ಲಿ ನಾವು ಮನೆ ರೆಡಿ ಮಾಡಿ ಕೊಟ್ಟಿದ್ದೇವೆ. ನಮ್ಗೆ ಅದೊಂದು ಖುಷಿಯ ಸಂಗತಿ. ಎಲ್ಲ ಸದಸ್ಯರು, ನಮ್ಮ ಟೀಮಿನ ಎಲ್ಲ ಸದಸ್ಯರು ಕೈ ಜೋಡಿಸಿದ್ದಾರೆ. ಈ ಟೀಮ್ ಖಂಡಿತ. ಈ ಮಧ್ಯೆ ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಹಲೋ, ನಮಸ್ತೆ. 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 ಹೇಳಿ, ಸತ್ಯದ ತುಳುವೆರು ತಂಡದವರಿದ್ದಾರೆ, ಏನ್ ಹೇಳ್ಬೇಕು ಈ ತಂಡದ ಬಗ್ಗೆ? ಆ ತಂಡ ಹೇಳಲಿಕ್ಕೆ ಈ ಪಂಡ್ರೆ ನಾಲೆಜ್ ಪೂರ ನಮ್ಮ ಉಡುಪಿ ಕುಡ್ಲಗೆ ಗೊತ್ತುಂಟು ಆಗಲ್ಲ ವಿಷಯ. ಬಾರಿ ಅಡ್ಡೆ ಬೇಲೆ ಮಲ್ತಂದಲ್ಲಿ ರಗುಲು ಬಕ್ಕ ಅಕಲ್ಲೊಂಜಿ ವಿನಂತಿ ಬನ್ನ ಬಲ್ಲೆ ನಮ್ಮ ಮಲ್ಪೆಡಂಚೂರು ಇಂಚಿ ಉಡುಪಿದಂಚೊಂಜಿ ಆಂಬುಲೆನ್ಸ್ ಒಂಜಿ ವ್ಯವಸ್ಥೆ ಮಲ್ಪಲೆಕ್ಕೊಂಜಿ ಅಕಲ ಪದ ಮಲ್ಪಲೆಕ್ಕೊಂಜಿ ವಿನಂತಿ ನಮ್ಮಡ. ಓಕೆ ಸರ್, ಖಂಡಿತ ಮಲ್ಪುಗ ಆಂಬುಲೆನ್ಸ್ ನೆಕ್ಸ್ಟ್ ಎಂಕಲ ಪ್ಲಾನಿಂಗ್ ಉಂಡವು ಬಡವರಿಗೋಸ್ಕರ ಮಲ್ಪುಗ ಆಂಬುಲೆನ್ಸ್ ವ್ಯವಸ್ಥೆ ಮಲ್ಪುಗ ಖುಷಿಯಂಡೀರ್ ಪನ್ನೆ. ಎಸ್, ಥ್ಯಾಂಕ್ ಯು ಸರ್, ಕಾಲ್ ಮಂತನೇಕ್. ಎಸ್, ಪ್ರವೀಣ್ ಎಸ್, ಖಂಡಿತ ಪ್ರವೀಣ್ ರೆಡ್ಡಿ ಅನ್ಕೇನ್ ಅದ ಪಂಡ. ಸೊ ಇತ್ತಾರು ಪಂಡೇರು ಇಲ್ಲ ಕಟ್ಟುರಂಚಿನ ಯೋಜನೆ ಇಪ್ಪು ಇಂದಿಪ್ಪು ಏನಂಜಿ ಬಹಳ ಮುಖ್ಯವಾದ ಪ್ರಶ್ನೆ ಇಂಕದ ಅದಕ್ಕೆ ನೋಡಿ ಪಂಡ. ಉಡುಪಿ ನಿಕ್ಲು ಪೂರ ಉಡುಪಿ ದಕ್ಲು ಬೇಸಿಕಲಿ ಉಡುಪಿ ಮಂಗಳೂರು ಇಂದು ರಡ್ ತಲೆಬರ ನಿಕ್ಲನ ತೀರ್ತು ತೋಜುಂಟು. ಸತ್ಯದ ತುಳುವೆರು ರಿಜಿಸ್ಟರ್ಡ್ ಉಡುಪಿ ಮಂಗಳೂರು ದಾಯ ವಾಕರಣಕ್ಕೋಸ್ಕರ ದಾಯ ಪಂಡ ತುಳುಬಾತೇರ್ನು ಉಡುಪಿ ಬೇಕ ಮಂಗಳೂರು ರಡ್ಡ ಜಿಲ್ಲೆಡ್ ಮಾತ್ರ ಜಾಸ್ತಿ ಪಾತೇರು. ಸೊ ಎಂಕಲ್ಲ ನೆತ್ತ ಒಂಜಿ ಉದ್ದೇಶ ಏನವನ್ನ ತುಳುವಪ್ಪನ ಜೋಕ್ಲೆಗ್ ಏನ ಸಮಸ್ಯೆ ಆವರೆ ಬಲ್ಲಿ ಬಂಪಿನ ಉದ್ದೇಶ ದೀದ ಎಂಕಲ್ ಬಲ್ದಿನ ತಂಡ ಅಂಚ ಎಂಕಲ್ ಸದಸ್ಯರು ಉಡುಪಿಡ್ಲ ಉಳ್ಳೇರು ಮಂಗಳೂರ್ಲ ಉಳ್ಳೇರು ಬಂಟು ಕಲ್ಲಡ್ಕ ಬಂಟ್ವಾಳ ಸುರತ್ಕಲ್ ಪೂರ ಉಳ್ಳೇರು. ಆ ಒಂಜಿ ಉದ್ದೇಶದ ಎಂಕಲ್ ಉಡುಪಿ ಮಂಗಳೂರು ಬಂಪಿನ ಒಂಜಿ ಪುದರ್ದೀನಿ ಎಂಕಲ್ ನೆಟ್ಟು ಒವ್ವೇ ಒಂಜಿ ನೆಟ್ಟು ಜಾತಿ ಧರ್ಮದ ಎಂಕಲ್ ಈ ಸಂಸ್ಥೆ ಮಲ್ದಿನತ್ ತುಳು ಬಾತೆರ್ನ ಪೂರ ಅಪ್ಪನ ಜೋಕ್ಲೆಗ್ಲ ಏರ್ಲ ಬಂಗೋಡು ತೆರಡು ಎಂಕಲ್ಲ ಕೈಟದ ಸಹಾಯ ಆಪಣ ಮಲ್ಪವನ್ ಉದ್ದೇಶದ ಮಲ್ದಿನ ಎಂಕಲ್ ಇವನ್ ತಂಡ. ಸೊ ಅಂಚಾದ ತುಳು ಅಪ್ಪನ ಜೋಕ್ಲು ಓಲು ಮಾತ ಉಲ್ಲೇರ ಅಂಚಾದ ದಕ್ಷಿಣ ಕನ್ನಡ ಜಿಲ್ಲೆ ಬುಕ್ಕ ಉಡುಪಿ ಜಾಸ್ತಿ ಅಂಚದಿ ಸಾರಿ ಕಾಲರ್ ಉಲ್ಲೇರ ಮಾತಿರ್ಪಾಕ. ನಮಸ್ತೆ. ನಮಸ್ತೆ. ಹೇಳಿ ಸರ್. ಹಲೋ, ಪಲ್ಲೆ ಸರ್. ಈಶ್ವರ್ ಮಲ್ಪೆಂದ್. ಪಲ್ಲೆ. ನಮಸ್ತೆ ಈಶ್ವರಣ್ಣ. ನಮಸ್ತೆ. ಓ ಈಶ್ವರಣ್ಣ, ಒಂಜಿ ನಿಮಿಷ ಈಶ್ವರಣ್ಣ, ಇರ್ನ ಬಗ್ಗೆ ಒಂಜಿ ಚೂರು ಏನ್ ಮನ್ಪೆ ಪಲ್ಲೆ ಈಶ್ವರನೇ ಬಂಡ ಮಲ್ಪೆದಾರ್ ಪರಿಚಯದಾರ್ ಇದ ಮುಟ್ಟ ಕಮ್ಮಿಡ್ಲು ಒಂಜಿ 45 ಡೆಡ್ ಬಾಡಿನ ಒವ್ವೇ ಒಂಜಿ ದಾಲ ದೊಡ್ಡದು ಅಂತ ಆರಾದ ಹೋದು ನೀರು ಮುರ್ಕುದು ಇಡೀ ನಮ್ಮ ಉಡುಪಿ ಜಿಲ್ಲೆಡೆ ಹೆಸರಾಶನ ಈಶ್ವರಣ್ಣೆ ಓಲೆ ಪುಣ ತಿಕ್ಕಡ್ ಪೊಲೀಸ್ ಆಗಲ್ಲ ಫಸ್ಟ್ ಬೋಪಿನ ಈಶ್ವರಣ್ಣಗೆ ಏತೆ ಡೀಪ್ ಉಡುಪಡ ಅವೇನು ಕಂತದಾರ ಒಂಜಿ
ಅರ್ನ ಕೈಟ್ ಪಾಡ್ದು ಪತ್ತದಿನೆಲ್ಲ ಮಸ್ತ್ ಉದಾಹರಣೆ ಉಂಟು. ನಮಸ್ತೆ ಈಶ್ವರಣ್ಣ. ಪಲ್ಲೆ ನಮಸ್ತೆ. ನಮ್ಮ ಸತ್ಯ ತುಳುವರ್ನ ಬೇಲೆ ಬಾರಿ ಖುಷಿ ಆಗುಂಡು. ಥ್ಯಾಂಕ್ಸ್. ಎಡ್ಡೆ ಬೇಲೆ ಮಲ್ಪೇರು ಆಗಲ ರಾತ್ರಿ ಬಗ್ಗೆಲ್ಲ ಬಂದಂದೆ ಒಂಜಿ ಬೇಲೆ ಮಲ್ಪುನ ಬಡವರ್ನ ಕಣ್ಣೀರು ಒರಿಸಿನ ಬೇಲೆ ಬಾರಿ ಲಾಕಿ ಮಂತಂದುಲ್ಲೇರ ಅಂಚಿನ ಇಲ್ಲಿ ಪನ್ನಗರ ಇಲ್ಲು ಕಟ್ಟು ಕೊಡ್ತೇರು ಅಗಲ ಹೃದಯಶೀಲ ಅಂತಿನ ಬಾರಿ ಖುಷಿ ಆದ ನಿಮ್ಕ್. ಓಕೆ ಅಗಲ ಈಶ್ವರಣ್ಣ ಇರ್ನ ಸೇವೆ ದೊಡ್ಡ ದಾರಾಳತ್ತ ನಮ್ಮ ಯಾನ ಒಂದ್ ಸೈಡ್ ಸೇವೆ ಮಲ್ತಂದುಲ್ಲೆ ಏನಾಡ ಜಾಸ್ತಿ ಸೇವೆ ಉಂಡತೆ ಆ ಸತ್ಯದ ತುಳುವೇರ್ನ ಟೀಮ್ ಉಂಡತೆ ಅಂಚಿನ ಅಧ್ಯಕ್ಷರ ಐಟಿನ ಊರಾಗಲ್ಲ ಬೇಣಪುರ್ಕಲ್ ಆಗಲ್ ಪೂರ ಉಳ್ಳೆ ಇರುತ್ತೆ ಬಾರಿ ಲಾಯ್ಕದ ಬೇಲೆ ಆಗಲ್ಲ ಒಂಜಿ ಟೀಮ್ ವರ್ಕ್ ಉಂಡತೆ ಒಂಜಿ ಮಿಲಿಟರಿ ಮೇಲೆ ಬೇಲೆ ಮಲ್ತಿಲಾಕ. ಧನ್ಯವಾದ ಈಶ್ವರಣ್ಣ. ಆಶೀರ್ವಾದ ಈಶ್ವರಣ್ಣ. ಬಾರಿ ಖುಷಿ ಆದ್ ನಾರ್ಲ ನೆಟ್ ಉಳ್ಳೇರು ಐಟ್ ಗೊತ್ತಂದೆ ಮಿಲಿಟರಿ ಉಳ್ಳೇರು ಶಿವಣ್ಣೆ ಬಗ್ಗೆಲ್ಲ ಬಂತ ಎಡ್ಡೆ ಬೇಲೆ ಅಗಲ ಅಂಚಿನ ಬೇಲೆ ಉಂಟು ನಮ್ಮ ತುಳುವೇರು ನಮ್ಮ ಕೋಟಿ ಚೆನ್ನೀರು ಎಂಚೆ ಬೇಲೆ ಮಲ್ದಿರು ಅಂಚಿನ ಬುಧರು ಮುಗುಲ್ ಮಲ್ತೊಂದುಲ್ಲೇರು. ಖಂಡಿತ ಸರ್. ಎಂಕ್ ಅನ್ನ ಬೇಲೆ ಇದ್ದಿಟ್ಟು ಅಗಲ ಬೇಲೆ ದಾರಜ್ಜಿ ಅಗಲ ಆತು ಲಾಯ್ಕೆ ಬೇಲೆ ಮಲ್ಪು ಅಗಲ ಬೇಲೆ ಮಲ್ಪು ನೋಡಿದೆ ರಾತ್ರಿ ಕಾಂಡೆ ಯಾವಲ್ಲ ಪಗಲ್ ರಾತ್ರಿನೇ ಬೇಲೆ ಮಲ್ಪು ಒಂಜಿ ಬಾವಲ್ದಲ್ಲ ರಾತ್ರಿಗೆ ಬೋದು ಬೇಲೆ ಮಲ್ತು ಉಡ್ಪೇರು ಒಂಜಿ 10 ದಿನದ ಬೇಲೆ ನಗಲು 2 ಉಂಟು ಮುಗಿಪುವೇರು ಬೇಲೆ ಮಲ್ತಾಗಲು ಏರ್ಲ ಇದ್ದೇರು ಮಾತ್ರ ಬಾರಿ ಖುಷಿ ಆದ ನಾನು ಇದ ಉಂಟ ತೀನಾಯ್ತು ಸತ್ಯದ ತುಳುವೇರು ಉಂಟತೆ ಬಾರಿ ಖುಷಿದ ಬೇಲೆ ಆಗ್ಲಿ ಏನೇ ಅಂದ್ರಲ್ಲ ಒಂಜಿ 10 ಜನಕ್ಕೆ ಬೋರ್ಡ್ ಹಾಕಿ ನಮ್ಮ ಬೇಲೆ ಮಲ್ತ ತುಳಿಯರು. ಥ್ಯಾಂಕ್ ಯು ಸರ್. ಎಸ್ ಖಂಡಿತ ದಯಪಂಡ ಎಕಡೆ ಇರಾರ್ನ ಪರಿಚಯ ಮನ್ಪಲಕನೆ ಪಂಡೇರು ದಯಪಂಡ ಸಮಾಜಮುಖಿಯಾದ ತೊಡಗಿಸ ಒಂದನಾರು ಇನ್ನು ಒಟ್ಟಿಗೂ ಇನಿ ಉಡುಪಿ ಜಿಲ್ಲೆಡ್ ಅಂತ ಪತ್ತೂರುಡಾರ್ನ ಪುದರ್ ಪೋಯಿನ ಅಂಚಿನಕ್ಲು ತತ್ವ ತುಳಿಯರನ್ನ ಪುಗರೊಂದುಲ್ಲೇರು ಪಂಡ ಇಂದು ಒಂಜಿ ಸರ್ಟಿಫಿಕೇಟ್ ಕೊರ್ಲೆಕ ಅಂದ್ ಒವೇ ಸನ್ಮಾನ ಒವೇ ಇಂದತ್ತು ಇಂಚಿನಕ್ಲು ಪನ್ನ ಅವೇ ಒಂಜಿ ಬಾರಿ ಮಲ್ಲ ಸನ್ಮಾನ ಪನ್ಪಲೆಕ ಅತೆ. ಎಸ್ ನೆತ್ತ ಒಟ್ಟಿಗೂ ಏನೊಂಜಿ ಬಾರಿ ಮಲ್ಲ ಪ್ರಶ್ನೆ ಇಂಚಿನ ಎಂಕ್ ಎದುರು ಕಣ್ಣೆದುರು ತೋಜುನು ಪಂಡ ನಿಕ್ಲಿತ ಸತ್ಯದ ತುಳುವೇರು ತಂಡ. ಸೊ ಈ ತಂಡಡು ಏತ್ ಜನ ಸದಸ್ಯರುಲ್ಲಾರು ಎಂಚ ನಿಕ್ಲಿನ ತಂಡ ವರ್ಕ್ ಮಲ್ಪುಂಡು ಎಂಚ ಕಾರ್ಯವೈಖರಿ ಪೂರ ಎಂಕಲ್ಲ ನೆತ್ತ ಮೇಯ್ನ್ ಉದ್ದೇಶ ಏನ ಬನ್ನಾಗ ಎಂಕಲ್ಲ ಈ ಸದಸ್ಯರನ್ನ ಒಂಜಿ ವರ್ಕ್ ದಯ ಬನ್ನಾಗ ಮಸ್ತ್ ವಾಟ್ಸಪ್ ಗ್ರೂಪ್ ಉದುಪ್ಪರಿಯರೆ ನಮ್ಮ ಮೆಂಬರ್ನಗಳ ನೆಟ್ಟು ಒಂಜಿ ಎಂಚಿನ ಒಂಜಿ ರೆಸ್ಪಾನ್ಸ್ ಬನ್ನಾಗ ಅಧ್ಯಕ್ಷರ ಮೆಸೇಜ್ ಮಲ್ಪಿಯರು ಎಲ್ಲ 7 ಗಂಟೆಗೆ ಒಡಿಲ್ ಕಲೇರಿ ಬಂದು 7 ಗಂಟೆ ಕರೆಕ್ಟ್ 45 ಜನ ಒಟ್ಟು ಮಲ್ಪೇರು ಒಂಜಿ ಕಾಲ್ ಬಂದ ಖಾಲಿ ಒಂಜಿ ಗ್ರೂಪ್ ಮೆಸೇಜ್ ಎತ್ತುವುದು ಒಂದು ಸತ್ಯ ತುಳುವ ತಂಡದ ವಿಶೇಷತೆ ಮತ್ತೆ ಕಂಪ್ಲೀಟ್ ಏನು ಕ್ರೆಡಿಟ್ ಇರ್ತನ ಎಂಕಲ ಮೆಂಬರ್ಸ್ನಗಲೆಗೆ ಪ್ಲಸ್ ದಾನಿಲೆಗೆ ದಯಪನ್ನಾಗ ಎಂಕಲ್ ಒಂಜಿ ಕೆಲಸ ಜತ್ತ ಬಂದಾಂಡ ತನ್ನಾತೆಗೆ ಎಂಕಲೆ ಕಾಲ್ ಬರ್ಪುಂಡು ದಾನಿಲ್ಲ ನಿಗಲು ಕೆಲಸ ಜಾತ ಎಂಕಲ ಲೆಕ್ಕೊಡ ಈತ ಕೊರ್ಪ ಕೆಲಸ ಮಲ್ಪಿ ಬಂದ ಎಂಕಲೆ ಏನಾತನ್ ಬನ್ನಾಗ ಎಂಕಲ್ನ ಮಿತ್ತು ಒಂಜಿ ಇಡೀ ತುಳುನಾಡು ಒಂಜಿ ಭರವಸೆ ಮೂಡುದುಂಡು ಮೊಗಲಿಗೆ ಕೊರನೆ ₹1 ವೇಸ್ಟ್ ಆಪು ಒಂಜಿ ಭರವಸೆ ಬರುದುಂಡು ನೆಟ್ ಏನೇ ಕ್ರೆಡಿಟ್ ಇರ್ತಿರಲ್ಲ ಪೂರ ದಾನಿ ಲೆಕ್ಕ ಬಕ್ಕ ಎಂಕಲ ಮೆಂಬರ್ನಗಲೆ. ಓಕೆ ಪ್ರವೇಡ ಮಲ್ಪೆ ತೂನಾಗ ಬರೀ ಗಟ್ಟದ ಜವಣಿ ಆಯ್ತು ಒಟ್ಟು ಯಾನಕ್ಕೆ ಏನೋಡ ಅಂದ ಈ ಜವಣಿಯರನ್ನ ಸೇರ್ಸ ಒಂದು ನಿಕ್ಲೊಂಜಿ ತಂಡ ಅದು ಇತ್ತ ಬೇಲೆ ಮಂತಂದುಲ್ಲ. ಸೊ ಇತ್ತೆ ಇಲ್ಲು ಕಟ್ಟುದು ಕೊರಪ ಎಂದ್ ಮಲ್ಪ ಪೂರ ಪಂಡರು. ಸೊ ಇಲ್ಲದ ವರ್ಕ್ ನಿಕ್ಲಾದ ಮಲ್ಪುನ್ನ ಅತ್ ಕಾಂಟ್ರಾಕ್ಟರ್ ಮಿನಿ ಕೊರದು ಮಲ್ಪುನ್ನ ಎಂಚ ಒಂಜಿ ಇಲ್ಲದ ವ್ಯವಸ್ಥೆ ಸರ್ ಎಂಕಲ್ ಪಂಡ ಪಡುಕೊರಟ ಒಂಜಿ ಇಲ್ಲು ಪತ್ಯತೆ 20 ದಿನ ಟಾಣ್ ಪಂಡತೆ ಎಂಕಲ್ ನಮ್ಮಡದಾದ ವರ್ಕ್ ಆಪಣ ಮಲ್ತಂ ಪೊಪ್ಪ ಮಾತ್ರ ಮೇಸ್ರಿನಾಗಲ ವರ್ಕ್ ಪೂರ ನಮ್ಮಡ ವರ್ಕ್ ನಮ್ಮೈಟ್ ಉಳ್ಳೇರ್ ಪೂರ ಜನ ನಮ್ಮ ಟೀಮ್ ಮಾತಾಡ್ಲು ಉಳ್ಳೇರ್ ಮೇಸ್ತ್ರಿ ಆಚಾರಿ ಪೈಂಟರ್ ಎಲೆಕ್ಟ್ರಿಷಿಯನ್ ಪೂರಾಗ್ಲು ಉಳ್ಳೇರ್ ಪಣ್ಣ ಅಗೆಲೆಗ ಪೂರ ವರ್ಕ್ ಲ ಫ್ರೀ ಮಲ್ತ್ ಕೊರ್ರೆ ಆಪ್ ಜತೆ ನಂಗೆ ಆಗಲ್ಲ ಬಂಜಿದ ಬಡವು ನಮ್ಮೈಟ್ ಉಪ್ಪುನ ಸದಸ್ಯರ್ನಾಗಲು ಪೂರ ಕೂಲಿ ಬೇಲೆ ಪೋಪಿನಾಗ್ಲು ಉಪ್ಪುನು ಅಗಲ್ಡ ಏತಾಪುನ ಆತ ಹೆಲ್ಪ್ ಮಲ್ತದ ಬಕ್ಕ ನಮ್ಮ ಪಿದೈ ಕೊರ್ಪ ಇತ್ತಿದ್ದಿನ ತುಲೆ ಬ್ಯಾಲೆ ಮಲ್ತ್ ಕೊರೋಡು ಪನು ನಾವು ಎಂಕಲೊಂಜಿ ಹಠ ಉಪ್ಪುನು ಇತ್ತಿದ್ದಿನ ತುಲೆ ಮಲ್ತ್ ಮುಗಿಪೋಡು ಪನು ಅಂಚ ಬಕ್ಕ ನಮ್ಮ ಸದಸ್ಯರ್ನ ಬೆಗರ್ ರಾತ್ರಿ 2 ಗಂಟೆ ಮುಟ್ಟಲು ಓದ್ದಾಡು ಇರ್ಬೋಡಣ ಎಂಕ ಅಧ್ಯಕ್ಷ ಬಂದ್ಬಿನ ಒಂಜಿ ಸಾನ ಕೊಡ್ತಿರತೆ ಆ ಸಾನ ಗಡ್ಡೆ ಮರ್ಯಾದೆ ಕರೊಂದುಲ್ಲೇರು ಪ್ರವೀಣ್ ನಮ್ಮ ಸಂಸ್ಥಾಪಕರ ಪಲ್ಲೆಕ್ಕ ಯಾನ್ ಒಂಜಿ ನೀ ಮೆಸೇಜ್ ಪಾಡ್ಯಾಡ ಇಂಚಿಂಚ ಬ್ಯಾಲೆ ಉಂಡು ಬನು ಕೆಲವು ಬ್ಯಾಲೆ ಎತ್ತನೆಲ್ಲ ಬುರ್ದು ಬರ್ಪೇರು ಎಂಕ ಒಂಜಿ ಎಡ್ಡೆ ಮರ್ಯಾದೆ ಕೊರ್ಪೇರು ಅಂಚಾದ ಸದಸ್ಯರ್ನಾಗಲೇನೆ ಎಂಕದಾಲ ಅಗಲ ವಿಷಯದಾಲ ಪಂಡ್ರಿಗೆ ಆಪು ಜಿಂಕ್ ಮಸ್ತ್ ರೆಸ್ಪೆಕ್ಟ್ ಕೊರ್ಪೇರು ಅಂಚ ಮಕ್ಕಂತ ದಾನಿನಾಗಲ್ಲ ಒಂಚೂರು ಹೆಲ್ಪ್ ಆಪು ಎಂಕಲಿಗೆ ಅಂಚಾದ ಎಂಕಲು ಇಲ್ಲಿ ಕಟ್ಟೇರ ಪುರ ಒಂಚೂರು ದುಂಬೋಲಿ ಅಧ್ಯಕ್ಷರ ಪನ್ನಕ್ಕನೆ ಎಂಕಲ್ ಸಂಬಳ ಬಂದು ಕೊರ್ಪಿನಿ ಒಂಜಿ ಮೇನ್ ಮೇಸ್ತ್ರಿ ಬಕ್ಕ ಒಂಜಿ ಕಾರ್ಪೆಂಟರ್ಗೆ ಬೊಕ ಪೇಂಟರ್ ಉಪ್ಪಡು ಎಲೆಕ್ಟ್ರಿಷಿಯನ್ ಉಪ್ಪಡು ಏನನೆ ಉಪ್ಪಡು ಕಂಪ್ಲೀಟ್ ಎಂಕಲ್ ತಂಡದ ಸದಸ್ಯರೇ ವರ್ಕ್ ಮಲ್ತ್ ಕೊರ್ಪಿನ ಕೆಲ ಮಸ್ತ್ 2-3 ಇಲ್ಲ ಅಂಚನೆ ಬಂದಿರ. ಓಕೆ ಇನಿ ಮುಟ್ಟ ನಿಕ್ಲ ಒಂಜಿ ಏತಿ ಇಲ್ಲ ಕಟ್ಟದ ಇಪ್ಪರು ಎಂಚ ಎಂಕಲ್ ಸಂಸ್ಥೆ ಶುರುವಾದ 1 ವರ್ಷ ಆಯ್ನಿ ಎಂಕಲ್ ಇದ ಮುಟ್ಟ ರಡ್ಡೆ ಇಲ್ಲು ಕಟ್ಟದ ಒಂಜಿ ಕಿದೆ ಕಟ್ಟ ಕೊರುತ್ತ ದಯಪನ್ನ ಎಂಕ ರಡ್ಡೆ ಇಲ್ಲದ ಬಜೆಟ್ ಎಂಕಲೆಗೆ ಒಂಜಿ
ಪಡುಕೆರೆಟ್ ಒಂಜಿ 2.5 ಲಕ್ಷ ಆತಂಡೆ ಶಂಕರ ಬಟ್ ಒಂಜಿ 5.5 ಲಕ್ಷ ರೂಪಾಯಿ ಅಡ್ಡಿ ಇಲ್ಲಿ ಕಟ್ಟು ಕೊಡ್ತಾ ಒಂಜಿ 50,000 ರೂಪಾಯಿ ಒಂಜಿ ಖರ್ಚು ಮಲ್ತು ಒಂಜಿ ಕಿದೆನ್ ಒಂಜಿ ಕಂಪ್ಯೂಟರ್ ರಿಪೇರಿ ಮಲ್ತು ಕೊಡ್ತಾ ಒಂದು ಎಂಕಲ್ಲ ಮೂಜಿ ಈ ನೆತ್ತ ವರ್ಕ್ ಅಂಚನೆ ಎಂಕಲ ಮೆಂಬರ್ ನಗಲದ ಹೆಚ್ಚು ಕಮ್ಮಿ ಅಂಡ ಒಂಜಿ ಕಳೆದ ಸಾರಿ ಎಂಕಲ ಒಂಜಿ ಮೆಂಬರ್ ಡೆತ್ ಅಂಡ್ ಅರ್ನ ಇಲ್ಲಗೊಂತೆ ಪರಿಹಾರ ಬೊಕ ಆರೋಗ್ಯದಾಗಲಿ ಪ್ರಾಬ್ಲಮ್ ಇತ್ತಂಡ ಸೊ ಎಂಕಲ ಈ ಒಂಜಿ ವರ್ಷಡು ಒಂಜಿ 14 ಲಕ್ಷ ರೂಪಾಯಿದ ಎಂಕಲು ಒಂಜಿ ದಾನಿಲ ಸಾಕಾರೋಡು ಒಂಜಿ 14 ಲಕ್ಷ ಒಟ್ಟು ಮಲ್ತು ಎಂಕಲು ಸಮಾಜ ಮುಖ್ಯ ದೇವನ ಎಂಕಲು ಪೂರಗಲೆ ಕೊಡ್ತಾ ಎಂಕಲು ಓಕೆ ಒಂಜಿ ವರ್ಷೋಡು ನೀ 14 ಲಕ್ಷ ರೂಪಾಯಿ ಪಂಡ ಅವು ಎಲ್ಲೇ ವಿಚಾರ ಆಗ್ತದೆ ದಯ ಪಂಡ ಐತೆ ಎರೋರಿ ಕೋಟ್ಯಾಧಿಪತಿಗ ಒಂಜಿ ಎಲ್ಲಿ ಒಂಜಿ 14 ಲಕ್ಷ ಅಂತ ಹೋಜು ಅಂಡ ಪಾಪದಕ್ಲಿಗೆ ಒಂಜಿ 14 ಲಕ್ಷ ಪಂಡ ಅವು ಏತೋ ಕೋಟಿ ತೂಯಿಲ್ಲ ಎಸ್ ಅವ್ರಿಗೆ ಕಾಲರ್ ಉಳ್ಳೇರ ಪಾತೆರ್ಕ ನಮಸ್ತೆ ನಮಸ್ತೆ ಸರ್. ಹೇಳಿ ನಮಸ್ತೆ ಸರ್. ಹೇಳಿ ನಿಮ್ಮ ಹೆಸರು ಹೇಳಿ ಅಮ್ಮ. ಹಲೋ, ನಾ ಪ್ರತ್ಯೂಷ ಪೂಜಾರಿ ಪುತ್ತೂರು ಅಂತ ಕೊಟ್ಟದ್ದು. ಪ್ರತ್ಯೂಷ ಅಮ್ಮ ಮಾತಾಡ್ತಿರೋದು. ಓಕೆ ಹೇಳಿ. ಸತ್ಯದ ತುಳುವೆರೆ ಟೀಮಿಗೆ ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ಹೇಳಿ. ಯಾಕಂತ ಹೇಳಿದ್ರೆ ಅವರು ಈ ಕೋವಿಡ್ ಸಮಯದಲ್ಲಿ ತುಂಬಾ ಅಂದ್ರೆ ಬಡವರಿಗೆ ಈ ಸಂದರ್ಭದಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ. ಮನೆ ಕಟ್ಟುವ ರೀತಿಯಲ್ಲಿ ಆಗಬಹುದು, ಎಲ್ಲಾ ವಿಷಯದಲ್ಲೂ ತುಂಬಾ ರೀತಿಯ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾವು ತುಂಬು ಹೃದಯ ಧನ್ಯವಾದಗಳು ಹೇಳ ಬಯಸ್ತೇನೆ. ಮತ್ತೊಂದು ಏನಂತ ಹೇಳಿದ್ರೆ, ಶಿವಪ್ರಕಾಶ್ ಮತ್ತು ಪ್ರವೀಣ್ ಕುರ್ಕಾಲ್ ಮತ್ತು ಪ್ರಸಾದ್ ಪೂಜಾರಿ ಇವರುಗಳ ನಮ್ಗಂದ್ರೆ ಪರಿಚಯವಿರ್ಲಿಲ್ಲ. ರೇಣುಕಾ ಕಣಿಯೂರು ಮುಖಾಂತರ ನಮಗೆ ಇವರಿಗೆ ಪರಿಚಯ ಆದದ್ದು. ಹಾಗೆ ಈ ಒಂದೇ ವಿಷಯದಲ್ಲಿ ಅಲ್ಲ, ಅವರು ತುಂಬಾ ಪ್ರತಿಭೆಗಳನ್ನು ಮುಂದೆ ತರುವುದರಲ್ಲಿ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿಯೂ ನನ್ನ ಮಗಳನ್ನು ಕೂಡ, ನಾವಂತ ಹೇಳಿದ್ರೆ ಸ್ವಲ್ಪ ಹಳ್ಳಿ ಕಡೆಯವರು. ಹಾಗೆ ನಮ್ಗೆ ಅಂದ್ರೆ ರೇಣುಕಾ ಕಣಿಯೂರು ಮುಖಾಂತರ ಸತ್ಯದ ತುಳುವೆರೆ ಟೀಮ್ ಪರಿಚಯ ಆದದ್ದು. ಅವರು ಪ್ರತಿಭೆಗಳನ್ನು ಮುಂದೆ ತರುವುದರಲ್ಲೂ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಈ ಬಡವರ ಪರವಾಗಿ ತುಂಬಾ ಅಂದ್ರೆ ಅವರುಗಳೇ ಈ ಸಂದರ್ಭದಲ್ಲಿ ಯಾರಿಗೂ ಕೆಲಸ ಇಲ್ಲದೆ ಅವರುಗಳೆಲ್ಲ ಕಷ್ಟದಲ್ಲಿ ಇರುವಾಗ ಅದನ್ನು ಯಾವುದನ್ನು ನೋಡದೆ ತುಂಬಾ ಎಲ್ಲರನ್ನು ತನ್ನ ಓಕೆ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಅನೇಕ ವಿಚಾರಗಳನ್ನು ಅವರು ಹಂಚಿಕೊಳ್ತಾ ಇದ್ರು, ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ರು. ಮಧ್ಯದಲ್ಲಿ ಕಟ್ ಆಯಿತು. ಎಸ್, ನಾವು ಮತ್ತೆ ಇನ್ನೊಂದು ವಿಚಾರ ನಾವು ಕಟ್ ಮಾಡಿದಲ್ಲ, ಕಟ್ ಆಗಿದ್ದು. ಎಸ್, ಯಾಕಂದ್ರೆ ನಾಳೆ ಮತ್ತೆ ವಾದ ಮಾಡ್ತಾರೆ. ಓಕೆ, ಎಸ್ ಸರ್. ಇದರ ಜೊತೆಗೆ ನನಗೆ ಒಂದು ಬಹಳ ಮುಖ್ಯವಾಗಿ ಕೇಳಬೇಕಾದ್ದು, ಈಗ ಅವ್ರು ಹೇಳಿದರು ಪ್ರತಿಭೆಗಳನ್ನು ಮುಂದೆ ತರುವಲ್ಲಿ ಬಹಳ ಸಹಕಾರಿ ಮಾಡ್ತಾ ಇದ್ದಾರೆ ಅಂತ. ಇದು ನನಗೆ ನೀವು ಹೇಳಲಿಲ್ಲ, ಏನು ಚಟುವಟಿಕೆ? ಅವರು ಪ್ರಸಾದ್ ಅಂತ ಒಬ್ಬರದ್ದು ಹೆಸರು ಹೇಳಿದ್ರು. ಪ್ರಸಾದ್ ಪೂಜಾರಿ ಬ್ಯಾರಲ್ಲಿದ್ದಾರೆ ಅವರು. ಸೋಷಲ್ ನಮ್ದು ಮೀಡಿಯಾ ತುಂಬಾ ಫಾಸ್ಟ್ ಇದೆ ನಮ್ದು. ಯಾವುದೇ ಕೆಲಸ ಮಾಡಿದ ಕೂಡಲೇ ನಮಗೆ, ಯಾಕಂದ್ರೆ ನಾವು ಪ್ರಚಾರಕ್ಕೆ ಕೆಲಸ ಮಾಡ್ತಾ ಇಲ್ಲ, ನಾವು ಮಾಡಿದ ಕೆಲವೊಂದು ಕೆಲಸ ಪ್ರಚಾರ ಮಾಡಲೇಬೇಕು. ಯಾಕಂದ್ರೆ ನಮಗೆ ದಾನಿಗಳ ಸಹಕಾರ ಬೇಕು. ಈ ಒಂದು ಕೆಲಸವನ್ನು ಪ್ರಸಾದ್ ಅಣ್ಣ ಅಂತ ಒಬ್ಬರು ಮಾಡ್ತಾ ಇದ್ದಾರೆ. ಏನೇ ಯಾರೋ ಒಬ್ರು ನಮ್ಗೆ ಸಹಾಯ ಮಾಡಲಿ, ಅವರದನ್ನು ಪೋಸ್ಟರ್ ಮಾಡೋದಾಗ್ಲಿ, ಒಂದು ಬರ್ಡೇ ವಿಶಸ್ ಮಾಡೋದಾಗ್ಲಿ, ಅಲ್ಲಿ ಕೂತ್ಕೊಂಡು ಅಧ್ಯಕ್ಷರು ಹೇಳಿದ ಕೂಡ 5 ನಿಮಿಷದಲ್ಲಿ ಪೋಸ್ಟರ್ ಮಾಡ್ತಾರೆ. ಅವರ ಹೆಸರು ಅವ್ರ ಪ್ರಸಾದನ ಒಂದೇ ಕೆಲಸ, ಎಲ್ಲಿ ಯಾವ ಪ್ರತಿಭೆ ಉಂಟು ಅವರನ್ನು ಗುರುತಿಸುವುದು. ಅವರ ಪ್ರತ್ಯೂಷ ಅಂತ ಒಬ್ಬರು ಹೆಸರು ಹೇಳಿದ್ರು, ಚಿಕ್ಕ ಮಗು, ಸ್ವರ ತುಂಬಾ ಚೆನ್ನಾಗಿದೆ. ಅವರನ್ನು ನಾವು ಈ ಸಮಾಜಕ್ಕೆ ಪರಿಚಯಿಸುವ ಮುಖಾಂತರ, ಯಾವುದಾದ್ರು ಒಂದು ಇದಕ್ಕೆ ವಾಯ್ಸ್ ಕೊಡುವ ಮುಖಾಂತರ, ಇಲ್ಲ ಎಜುಕೇಷನ್ಗೆ ಸಪೋರ್ಟ್ ಮಾಡುವ ಮುಖಾಂತರ ನಮ್ಮ ಪ್ರತಿಭೆಯನ್ನು ನಾವು ಮುಂದೆ ತರುವ ಕೆಲಸವನ್ನು ಅದಕ್ಕೆ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೇವೆ ನಾವು. ಓಕೆ, ಎಸ್, ಖಂಡಿತ. ಇದರ ಜೊತೆಗೆ ನಾನು ಪ್ರವೀಣ್ ಮಲ್ಪೇರ್ ನಮ್ಮ ಮಾತನ್ನ ಕೇಳಬೇಕು. ಏನು ಅಂತ ಕೇಳಿದ್ರೆ, ಈಗ ನೀವು ಇಡೀ ತಂಡವಾಗಿ ಕೆಲಸ ಮಾಡ್ತೀರಿ. ಸೊ ನಿಮಗೆ ನಿಮ್ಮ ಕಾರ್ಯಚಟುವಟಿಕೆ ತೊಡಗಿಸಿಕೊಂಡಿರುವಾಗ ನಿಮಗೆ ಯಾವುದಾದ್ರೂ ಒಂದು ಕಷ್ಟದ ಸಂದರ್ಭ ಎದುರಾದ್ದು ಅಂತ ಏನಾದ್ರೂ ಇದ್ರೆ ಒಂದು ನೆನಪಿಸಿಕೊಳ್ತೀರಾ ಅಂತ? ಇಲ್ಲ ಸರ್. ಓಕೆ, ಇಲ್ಲ. ಕಷ್ಟ ಅಂದ್ರೆ ನಮ್ಗೆ ಈ ತಂಡ ಎಲ್ಲ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗುದಿಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಈ ಯುವಕರ ತಂಡ ಇಟ್ಕೊಳ್ಳಿಕ್ಕೆ ನನ್ಗೆ 2 ಅಣ್ಣನವರು ಇದ್ದಾರೆ. ಒಬ್ರು ಸಂಸ್ಥಾಪಕರು ಪ್ರವೀಣ್ ಕುರ್ಕಾಲು, ಇನ್ನೊಬ್ರು ಆರ್ಮಿಯಲ್ಲಿ ಇದ್ದಾರೆ ಶಿವಪ್ರಕಾಶ್. ಅವರ ಜೊತೆ ನಮ್ಮೊಟ್ಟಿಗೆ ಒಬ್ರು ತಾಯಿ ಇದ್ದಾರೆ, ಗೌರವ ಅಧ್ಯಕ್ಷರು ನಮ್ದು ಗೀತಾಂಜಲಿ ಸುವರ್ಣ. ಹಲವು ಮಕ್ಕಳ ತಾಯಿ ಅಂತ ಹೇಳ್ತಾರಲ್ಲ, ಹಾಗೆ ಹೆಸರಿಟ್ಟಿದ್ದೇವೆ. ನಾವೆಲ್ಲರೂ ಅವರನ್ನು ತಾಯಿ ಅಂತ ಹೇಳಿ ಕರೆದಿದ್ದು. ನಮ್ಗೆ ಕೊರೋನಾ ಟೈಮಲ್ಲಿ 20 ದಿನದಲ್ಲಿ ಮನೆ ರೆಡಿ ಮಾಡ್ಲಿಕ್ಕೆ ಅರ್ಧ ಸಹಾಯ ಅವರೇ. ನಾವು ಎಲ್ಲಿ ಹೋದ್ರು ನಮ್ಮ ಪೊಲೀಸ್ನವ್ರು ಹಿಡಿತಾರೆ. ರಾಜಕೀಯದವರು ಇದ್ರೆ ನಮ್ಮನ್ನು ಹಿಡಿಯುವುದಿಲ್ಲ. ಅಂದ್ರೆ ನಮ್ಮ ಟೀಮಲ್ಲಿ ರಾಜಕೀಯ ಎಂಟ್ರಿ ಇಲ್ಲ, ನಿಜವಾಗಿ ಯಾರನ್ನೂ ಸೇರಿಸಿಕೊಳ್ಳುವುದಿಲ್ಲ. ಅವರು ನಮ್ದು ತಾಯಿ, ನಮ್ಗೆ ಊಟ ಬಡಿಸುವುದು ಎಲ್ಲ ಅವರೇ. 20 ದಿನ ನಮ್ಮ ಜೊತೆ ಇದ್ದಾರೆ, 2 ಮನೆ ಮಾಡುವಾಗ.
ಹಗಲು ರಾತ್ರಿ ಹಗಲು ರಾತ್ರಿ ನಮ್ ಜೊತೆನೆ 2 ಗಂಟೆ ತನಕ ಇದ್ದು ಲೇಬರ್ ಅನ್ನೆಲ್ಲ ಮನೆಗೆ ಬಿಡುವ ವ್ಯವಸ್ಥೆ ಎಲ್ಲ ಅವರೇ ಮಾಡಿದ್ದಾರೆ. ಹಾಗಾಗಿ ನಮ್ಗೆ ಯಾವ್ದು ಕಷ್ಟದ ದಿನ ಅಂತ ಯಾವುದಿಲ್ಲ. ಎಸ್, ನಾನು ವೀಕ್ಷಕರಿಗೆ ಇನ್ನೊಂದು ಉಲ್ಲೇಖ ಮಾಡಬೇಕು. ಇವರೀಗ ಎಷ್ಟು ಮನೆ ಟೋಟಲ್ ಕಟ್ಟಿದ್ದು ನೀವು? 2 ಮನೆ ಅಲ್ಲ, ಟೋಟಲ್ ಅಲ್ಲ 2 ಮನೆ 1 ಹಟ್ಟಿ. 2 ಮನೆ 1 ಹಟ್ಟಿಯನ್ನ ಕಟ್ಟಿದ್ದಾರೆ. ಅದರಲ್ಲೂ ಕೂಡ ಅದು ಕೋವಿಡ್ ನ ಸಂದರ್ಭದಲ್ಲೇ ಕಟ್ಟಿದಂತ. ಸೊ ಅದು ತುಂಬಾ ನೋಟೇಬಲ್ ಆಗಿರ್ತಕ್ಕಂಥದ್ದು. ಒಬ್ರು ಕಾಲರ್ ಇದ್ದಾನೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ನಮಸ್ತೆ, ಮಾತನಾಡಿ. ಹಾ ನಮಸ್ತೆ, ಮಾತನಾಡಿ. ನಮಸ್ತೆ, ಹಾ ಹೇಳಿ ಹೇಳಿ. ಹಾ ಹೇಳಿ ಸರ್. ನಿಮ್ಮದು ಧ್ವನಿಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸರ್. ಹಲೋ ಸರ್. ಹಾ ಮಾತನಾಡಿ. ತುಂಬಾ ಇಲ್ಲ, ಡಿಸ್ಟರ್ಬೆನ್ಸ್ ಇದೆ ಖಂಡಿತ. ಎಸ್, ಮುಂದೆ ಪುನಃ ಪ್ರಯತ್ನ ಮಾಡ್ತೇವೆ ಅವರಿಗೆ. ಯಾಕೆಂದ್ರೆ ಅವರು ಕಾಲ್ ಮಾಡಿದ್ದಾರೆ. ನಾವೀಗ ಪುನಃ ಒಂದು ಬಾರಿ ಪ್ರಯತ್ನ ಮಾಡಿ ಅವರಿಗೆ ನಮ್ಮ ಕಡೆಯಿಂದ ಸಿಗ್ತದ ಅಂತ. ಎಸ್, ಇದರ ಜೊತೆಗೆ ನಾನೊಂದು ಪ್ರಶ್ನೆಯನ್ನು ಏನು ಪ್ರವೀಣ್ ಅವರಿಗೆ ಕೇಳಬೇಕು ಅಂತ ಹೇಳಿದ್ರೆ, ಈಗ ನೀವು ಒಟ್ಟಾರೆಯಾಗಿ ಸಂಘಟನೆಯಾಗಿ ಒಂದು ಯೋಚನೆಯಾಗಿ ತೊಡಗಿಸಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಮಾಡಿದವರಿದ್ದಾರೆ. ಎಲ್ಲ ಒಂದು ಕಡೆ ನಿಮಗೆ ಒಂದು ಮನೆಯನ್ನು ನೀವು ನಿರ್ಮಾಣ ಮಾಡ್ತಾ ಇರುವಾಗ ಇಂಥ ಒಂದು ಸಂದರ್ಭ ನಮಗೆ ದೊಡ್ಡ ಪ್ರೇರಣೆ ಕೊಟ್ಟಿತ್ತು. ನಮಗೆ ಇಂಥ ಒಬ್ಬರು ದಾನಿ ನಮಗೆ ಸಹಕಾರ ಮಾಡುವಂಥ ಸಂದರ್ಭ ನಮಗೆ ತುಂಬ ಪ್ರೇರಣೆ ಕೊಟ್ಟಿತ್ತು ಅನ್ನುವಂಥದ್ದು ಯಾವುದಾದ್ರು ನೆನಪಿದೆಯಾ? ಖಂಡಿತವಾಗಿಯೂ. ಯಾಕಂದರೆ ನಾವು ಶಂಕರಪುರದಲ್ಲಿ ಮನೆ ಮಾಡುವ ಅದನ್ನು ನಿಲ್ಲಿಸಿ ನಾವು ಪಡುಗೆರೆಗೆ ನಾವು ಮನೆ ಕಟ್ಟಲಿಕ್ಕೆ ಹೋಗುವಾಗ ನಮಗೆ ಏನಾಯ್ತಂದ್ರೆ ಲೋಕಲ್ ಸಪೋರ್ಟ್ ನಂಗೆ ತುಂಬಾನೇ ಬಂತು. ಯಾಕಂದ್ರೆ ನಾವು ಆ್ಯಕ್ಚುಲಿ ನಮ್ದು ಆ ಮನೆ ಕಟ್ಟಲಿಕ್ಕೆ ನಾವು ರೆಡಿ ಇರಲಿಲ್ಲ. ನಾವು ಶಂಕರಪುರದ ಒಂದು ಪ್ಲ್ಯಾನ್, 1 ವರ್ಷದಲ್ಲಿ 1 ಮನೆ ಅಂತ ಪ್ಲ್ಯಾನ್ ಇತ್ತು ನಮ್ಮದು. ಅಲ್ಲಿ ಹೋಗುವಾಗ ನಮಗೆ ಫಂಡ್ ಪ್ರಾಬ್ಲಮ್ ಇತ್ತು. ಅಲ್ಲಿ ನಾವು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡುವಾಗಲೇ ಲೋಕಲ್ಸ್ನವರ ತುಂಬ ಸಹಕಾರ ಬಂತು ನಮಗೆ ದಿವಸಲು ಬಂದು ನಾವು ನಿಮ್ಮೊಟ್ಟಿಗೆ ನಾವಿದ್ದೇವೆ, ನೀವು ಮುಂದುವರಿಸಿ ನಮಗೆ ಕಂಪ್ಲೀಟಾಗಿ ಆ ಮನೆ ಆಗುವಾಗ ನಮಗೆ ಯಾವುದೇ ಒಂದು ನಮಗೆ ಅಲ್ಲಿ ನಮಗೆ ತೊಂದರೆ ಇರಲಿಲ್ಲ. ಎಲ್ಲ ಬಿಟ್ಟಲ್ಲಿ ಅಲ್ಲಿ ಕಿನಾರ ಫ್ರೆಂಡ್ಸ್ ಅಂತ ಒಂದು ಲೋಕಲ್ಸ್ ಒಂದು ಸಂಸ್ಥೆಯವರಿರ್ಬೋದು, ತುಂಬ ಜನ ಅಲ್ಲಿ ಸಂದೀಪ್ ಇವರೆಲ್ಲ ಒಂದು ಕೋವಿಡ್ ಫ್ರೆಂಡ್ಸ್ನ ಎಲ್ಲ ಒಟ್ಟು ಮಾಡಿ ನಮಗೆ ಯಾವುದೇ ರೀತಿಯ ಒಂದು ನಮಗೆ ತೊಂದರೆ ಬಾರದಾಗಿ ನಮಗೆ ಸಪೋರ್ಟ್ ಮಾಡಿ ಕಂಪ್ಲೀಟಾಗಿ ಮನೆ ನಮಗೆ ಸಹಕಾರ ಲೋಕಲ್ಸ್ ಮಾಡಿದ್ದಾರೆ. ನಮಗೆ ಆ ಮನೆ ಕಟ್ಟಿದ ನಮಗೆ ಇನ್ನೂ ಪ್ರೇರಣೆ ಬಂದಿದೆ. ನಾವು ಯಾವುದೇ ಒಂದು ಈ ದಾನಿಗಳ ಸಹಕಾರದಿಂದ ನಾವು ಯಾವುದೇ ಒಂದು ಇಂಥ ಯೋಜನೆಗೆ ನಾವು ಕೈಗೊಳ್ಬೋದು ಅಂತ ನಮಗೆ ಪ್ರೇರಣೆ ಆಗಿದೆ. ಓಕೆ, ಎಸ್. ಪ್ರವೀಣ್ ಮಲ್ಪೆ ಅವರೇ, ಇನ್ನೊಂದು ಪ್ರಶ್ನೆ ನನಗೆ ನಿಮ್ಮ ಹತ್ರ ಕೇಳಬೇಕಾದ ಏನೊಂದು ಕೇಳಿದರೆ, ಈಗ ನಿಮ್ಮ ತಂಡದಲ್ಲಿ ಎಲ್ಲ ಯುವಕರೇ ಇದ್ದಾರಾ ಅಥವಾ ಹೇಗೆ? ನಿಮ್ಮ ತಂಡ ಮಹಿಳೆಯರಿದ್ದಾರಾ ಹೇಗೆ? ಇಲ್ಲ ಸರ್, ನಮ್ದು ಯುವಕರ ತಂಡ ಸಹ ಉಂಟು, ಮಹಿಳೆಯರ ತಂಡ ಸಹ ಉಂಟು. ಓಕೆ, ಒಟ್ಟು ಎಷ್ಟು ಜನ ಇದ್ದಾರೆ ನಿಮ್ಮ ತಂಡದಲ್ಲಿ? ನಮ್ಮ ತಂಡದಲ್ಲಿ ಉಡುಪಿ ಮಂಗಳೂರಲ್ಲಿ ಒಟ್ಟು 400 ಜನ ಇದ್ದಾರೆ. ಓಕೆ, 400 ಜನ ಇದ್ದಾರೆ. ಸೊ ನಿಮ್ಮ ಈ ಸತ್ಯದ ತುಳುವೆರ ತಂಡಕ್ಕೆ ಈಗ ವೀಕ್ಷಕರು ಅನೇಕ ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಅವರು ನಿಮ್ಮ ತಂಡದಲ್ಲಿ ಗುರುತಿಸಿಕೊಂಡಿರುವುದಿಲ್ಲ. ಈ ಕಾರ್ಯಕ್ರಮ ನೋಡುವುದರ ಮೂಲಕ ಈಗ ಅವರಿಗೂ ಒಂದು ಅನಿಸ್ತದೆ, ನಮ್ಮ ಮನೆ ಕಟ್ಟಿ ಕೊಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾನು ಸತ್ಯದ ತುಳುವೆರ ಜೊತೆ ಸೇರಬೇಕು ಅಂತಿದ್ರೆ ವೀಕ್ಷಕರು ಏನು ಮಾಡಬೇಕು ಅಂತ? ಇಲ್ಲ ಸರ್, ತುಂಬಾ ಮಂದಿ ಹೇಳ್ತಾರೆ ಈಗ ರೆಡಿ ಇದ್ದಾರೆ, ನಾವು ಬರ್ತೇವೆ ನಿಮ್ಮ ಸಂಸ್ಥೆಗೆ, ನಮ್ಮನ್ನು ಸೇರಿಸಿಕೊಳ್ಳಿ ಅಂತ. ಅಂದ್ರೆ ನಾವು ಸೇರಿಸಿಕೊಳ್ತೇವೆ, ಇಲ್ಲ ಅಂತಿಲ್ಲ. ನಾವು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿ, ರಾಜಕೀಯ ಮತ್ತೆ ಜಾತಿ ಅದು 2 ಇರಬಾರ್ದು, ದ್ವೇಷ ಅವ್ರ ಹತ್ರ ಅದು ಇಲ್ಲದಿದ್ರೆ ನಾವು ಸೇರಿಸ್ಕೊಳ್ತೇವೆ. ನಮ್ಗೆ ಎಂತ ಅಭ್ಯಂತರ ಇಲ್ಲ. ಸಂಸ್ಥೆಗೋಸ್ಕರ ಹೇಗೆ ಅಂತ ಸೇರುವುದು ಹೇಗೆ ಅಂತ ಸೇವಾ ಮನೋಭಾವದಿಂದ ಅವರು ಬರುವುದಾದ್ರೆ ಖಂಡಿತವಾಗಿ ನಮ್ದು ನಂಬರ್ ಇದೆ, ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ನಂಬರ್ ಕೊಟ್ಟಿದ್ದೇವೆ, ನಮಗೆ ಫೋನ್ ಮಾಡಿ. ಯಾಕಂದ್ರೆ ಅವರಲ್ಲಿ ಒಂದೇ ಇರಬೇಕು, ನಾವು ಬರುವುದು ಸೇವಾ ಮನೋಭಾವದಿಂದ ಮಾತ್ರ. ಯಾವುದೇ ಉದ್ದೇಶ ಇಟ್ಕೊಂಡು ನಮ್ಮ ರಾಜಕೀಯ ಉದ್ದೇಶ ಆಗ್ಬೋದು, ಆ ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಯಾರು ಬರದಿದ್ರೆ ನಾವು ಅವರೆಲ್ಲ ನಾವು ಈ ಸತ್ಯ ತುಳು ತಂಡ ಸ್ವಾಗತ ಮಾಡ್ತೀವಿ. ಎಸ್, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ ಸರ್, ನಾನು ಚಂದ್ರ ಪೂಜಾರಿ ಅಂತೇಳಿ. ಹೇಳಿ ಸರ್. ಈಗಾಗಲೇ ನಾನು ಕಾಲ್ ಮಾಡಿದ್ದು, ಅದು ಕಟ್ ಆಯ್ತು. ಓಕೆ, ಹೇಳಿ ಸರ್. ಸತ್ಯದ ತುಳುವೆರ ತಂಡವನ್ನು ನಾನು ತುಂಬಾ ಹತ್ತಿರದಿಂದ ನೋಡಿದವ. ಅವ್ರು ಏನು ವೇದಿಕೆಯಲ್ಲಿ ಅಲ್ಲಿ ಕುತ್ಕೊಂಡಿದ್ದಾರೆ 3 ಜನರು, ಒಂದು ತ್ರಿಮೂರ್ತಿಗಳು ಅಂತ ಹೇಳ್ಬೋದು. ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಮೀರದ ಹಾಗೆ ಅವರೊಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೇ ರೋಟರಿ ಲಯನ್ಸ್ ನವರು ಅಥವಾ ಇಂಥದ್ದು ಅವರಿಗೆ ನಾವು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಒಳ್ಳೆ ರೀತಿಯ ಕೆಲಸವನ್ನು ಮಾಡ್ತಾರೆ. ಅದು ಕೂಡ ಒಂದು ಯಾರು ನಿಜವಾಗಿ ಯಾರು ನೀಡಿ ಪೀಪಲ್ಗೆ ಅವರು ಮಾಡ್ತಾ ಇರುವಂತದ್ದು ತುಂಬಾ ಸಂತೋಷದ ವಿಷಯ. ಅಂತ ಕೆಲವೊಂದ್ಸಲ ಕೆಲವು ಸೇವೆ ಮಾಡುವಾಗ ಅದು ಅಗತ್ಯತೆ ಇರುವುದಿಲ್ಲ ಅಲ್ಲಿ ಅವರಿಗೆ. ಅಗತ್ಯ ಇಲ್ಲದೆ ಯಾರೋ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಅಂತದ್ದು ಬೇರೆ ಸಂಘ ಸಂಸ್ಥೆಗಳು ನಾನು ಹೇಳ್ತಿರುವಂತದ್ದು. ಇದು ಇಲ್ಲಿ ಹಾಗೆ ಆಗ್ತಾ ಇಲ್ಲ. ಯಾರಿಗೆ ಅಗತ್ಯತೆ ಉಂಟು ಆ ಅಗತ್ಯತೆ ಇದ್ದ ವ್ಯಕ್ತಿಗೆ ನೇರವಾಗಿ
ಅದು ತಲುಪ್ತದೆ. ಮತ್ತೆ ಹಾಗೆ ಮತ್ತೊಂದಾಗಿ ಅವರು 2 ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅಂದ್ರೆ ಒಂದು ಸುಸಜ್ಜಿತವಾದ ಮನೆ, ಅಂದ್ರೆ ಒಂದು ಕೆಲವೊಂದ್ಸಲ ನಾವು ನೋಡುವಾಗ ಬರೇ ಒಂದು ಗೋಡೆ ಕಟ್ಟಿ ಒಂದು ಸೀಟ್ಗೆ ಹಾಕಿ ಹೋಗ್ತಾರೆ, ಅದೇ ಮತ್ತೆ ಅವರು ಹೇಗೆ ಬದುಕುದು ಹೇಗೆ ಅಂತ ಹೇಳಿ. ಇದೊಂದು ಸುಸಜ್ಜಿತವಾದ ಪರಿಪೂರ್ಣ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ನಾನು ಅದನ್ನು ತುಂಬಾ ಸಲ ನೋಡಿದ್ದೇನೆ ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ನಲ್ಲೆಲ್ಲ ಕೂಡ. ಈ ಒಂದು ತಂಡ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯ ತಂಡವಾಗಿ ಮುಂದುವರಿಬೇಕು. ಇವರಿಂದ ಇನ್ನು ತುಂಬಾ ಜನರಿಗೆ ತುಂಬಾ ಜನರಿದ್ದಾರೆ, ತುಂಬಾ ಸಂಕಷ್ಟದಲ್ಲಿ ಇರುವವರು, ಅವರಿಗೆ ಈ ಒಂದು ತಂಡದಿಂದ ತುಂಬಾ ಸಹಾಯ ಆಗ್ಬೇಕು ಅಂತ ಹೇಳಿ ಹೇಳ್ತಾ, ಮತ್ತೆ ಈ ಉತ್ತರೋತ್ತರ ಈ ತಂಡದ ಅಭಿವೃದ್ಧಿಗೆ ನಾನು ಯಶಸ್ವಿಗೆ ನಾನು ಇದು ಮಾಡ್ತೇನೆ. 3 ಜನ ಕೂಡ ಒಂದು ತಾಯಿಯ ಮಕ್ಕಳಾಗೆ, ಅದರಲ್ಲಿ ಕೂಡ ನಮ್ಮ ಗೀತಾಂಜಲಿ ಸುವರ್ಣ ಅವರು ಕೂಡ ಅವರಿಗೆ ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ಕೊಂಡು, ಮತ್ತೆ ಅದರಲ್ಲಿ ಸದಸ್ಯರು ಕೆಲವರು ತುಂಬಾ ಜನ ನಮ್ಗೆ ಪರಿಚಯದವರು, ಅವರು ಕೂಡ ನಾನು ನೋಡುವಾಗ ಒಬ್ಬರೊಬ್ಬರು ಒಂದು ಮನೆಯವರ ತರ ಒಂದು ಟೀಮ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ಮಾಡಿ ನೋಡುವಾಗ ಇತರರಿಗೆ ಅದು ಜಲಸ್ ಅನಿಸ್ಬೋದು. ಈಗ ನೋಡಿ, ಬೇರೆ ಸಂಸ್ಥೆಯವರಿಗೆ ಇವರನ್ನು ನೋಡಿ ಜಲಸ್ಸು ಬರ್ಬೋದು. ಅಂತ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಿರುವಂತ ಒಂದು ತಂಡ ಉಂಟು. ಆ ತಂಡಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಒಳ್ಳೇದಾಗಲಿ ಅಂತ ಹೇಳಿ ದೇವರಲ್ಲಿ ಆಶಿಸ್ತೇನೆ. ಓಕೆ, ಧನ್ಯವಾದಗಳು ಸರ್, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡದಕ್ಕಾಗಿ. ಓಕೆ, ಎಸ್, ಖಂಡಿತ ಬಹಳ ಉತ್ತಮವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಅವರೊಂದು ಮಾತನ್ನು ಹೇಳಿದರು. ನಾನು ಅದನ್ನು ಮತ್ತೆ ಕೋಟ್ ಮಾಡಬೇಕು. ಯಾವುದೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಕಮ್ಮಿ ಇಲ್ಲದಾಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಿಜಕ್ಕೂ ಒಂದು ಒಳ್ಳೆಯ ಮಾತು ಅಂತ ನಾನು ಅಂದುಕೊಂಡು ನಾನು ಪ್ರವೀಣ್ ಮಲ್ಪೆ ಅವ್ರನ್ನ ಮಾತನಾಡಿಸ್ತೇನೆ. ಯಾಕೆ ಅಂತ ಕೇಳಿದರೆ, ಇನ್ನು ಪ್ರವೀಣ್ ಮಲ್ಪೆ ಅವರ ನಂತರ ಇನ್ನೊಬ್ಬರು ಬರ್ತಾರೆ ಈ ಕಾರ್ಯಕ್ರಮದಲ್ಲಿ. ಅವರ ಅನಿಸಿಕೆಗಳೇನು, ಅವರು ಹೇಗೆ ಇದರ ಜೊತೆ ತೊಡಗಿಸಿಕೊಂಡ್ರು ಅದನ್ನೆಲ್ಲ ಹೇಳ್ತಾರೆ. ಹಾಗಾಗಿ ಪ್ರವೀಣ್ ಮಲ್ಪೆ ಅವರನ್ನು ನಾನೇನು ಕೆಲವು ಕ್ಷಣಗಳಲ್ಲಿ ಬೀಳ್ಕೊಡ್ತೇನೆ. ಅದಕ್ಕೆ ಬೇಕಾಗಿ ಪ್ರವೀಣ್ ಮಲ್ಪೆ ಅವರೇ, ಈಗ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಬಗ್ಗೆ, ತಮಗೆ ಈ ಸತ್ಯ ತುಳುವೇರ್ ತಂಡದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ, ತಮಗೊಂದು ಸಂತೃಪ್ತಿ ಇದೆಯಾ? ಸತ್ಯ ತುಳುವೇರ್ ತಂಡದಲ್ಲಿ ನಾನು ತೊಡಗಿಸಿಕೊಳ್ತಾ ಇದ್ದೇನೆ, 1 ವರ್ಷದ ಹಿಂದೆ ಹೀಗೆಲ್ಲ ಇರಲಿಲ್ಲ, ಈಗ ನಾನು ತೊಡಗಿಸಿಕೊಂಡ ನಂತರ ನನಗೊಂದು ಸಂತೃಪ್ತಿ ಇದೆ, ನಾನೊಂದು ನೆಮ್ಮದಿಯಲ್ಲಿ ಬಹಳ ಖುಷಿ ಆಗ್ತಾ ಇದೆ ಅನ್ನುವಂಥ ಅನಿಸ್ತಾ ಉಂಟು ಸರ್. ನಾನು ಇಷ್ಟರ ತನಕ ಈ ಸಂಸ್ಥೆ ಸೇರುವಕ್ಕಿಂತ ಮುಂಚೆ ಯಾವ ಸಂಸ್ಥೆಯಲ್ಲಿ ಇರಲಿಲ್ಲ. ನನ್ನ ಫಸ್ಟ್ ಶಿವಪ್ರಕಾಶ್ ಸರ್ ಇದ್ದಾರೆ, ಅವ್ರು ಹೇಳಿದ್ರು ನಾವು ಈಗೀಗ ಒಂದು ಟೀಮ್ ಮಾಡುವ, ಬಡವರಿಗೆ ಸಹಾಯ ಮಾಡುವ ಅಂತ. ಮತ್ತೆ ಪ್ರವೀಣ್ ಸರ್ ಮತ್ತೆ ಶಿವಪ್ರಕಾಶ್ ಸರ್ ಒಟ್ಟಾಗಿ ನಾವು ಒಂದು ಟೀಮ್ ರೆಡಿ ಮಾಡಿದ್ವಿ. ಟೀಮ್ ರೆಡಿ ಮಾಡಿ ಈಗ ಒಳ್ಳೆ ಹೆಸರುಂಟು ಈ ಸಂಸ್ಥೆಯಿಂದ. ನನಗೆ ಒಳ್ಳೆ ಹೆಸರು ಬಂದಿದೆ, ಎಲ್ಲೂ ಹೋದ್ರೆ ಸಹ ಗುರುತಿಸ್ತಾರೆ ನನ್ನನ್ನು, ಅದೊಂದು ಖುಷಿಯ ಸಂಗತಿ. ಮತ್ತೆ ಬಡವರಿಗೆ ಹೆಲ್ಪ್ ಮಾಡ್ತಿದ್ದೇವೆ. ನನ್ನ ಒಬ್ಬನ ಹತ್ರ ನನಗೆ ಏನು ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ, ನಾನು ಬಡವನೇ, ನಾನು ಕೂಲಿ ಕೆಲ್ಸಕ್ಕೆ ಹೋಗುದು, ನನ್ನ ಒಬ್ಬನ ಹತ್ರ ಏನು ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಈ ಸಂಸ್ಥೆಗೆ ಸೇರಿ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಹಲೋ, ನಮಸ್ತೆ, ಹೇಳಿ ಮೇಡಮ್. ನಮಸ್ತೆ, ನಾನು ರೇಣುಕಾ ಕಣಿಯೂರು ಪಾತೆರ್ನ ಪಲ್ಲೆ ಮೇಡಮ್. ಇನಿ ಮಸ್ತ್ ಖುಷಿ ಹಾಕೊಂಡು ಸುರುಕಾದ ಯಾನು ಕಹಳೆ ನ್ಯೂಸ್ ವಾಹಿನಿಗೆ ಉಡಲ್ದಿಂದಿನ ಸೊಲ್ಮೆನೆ ಸಂದಾಯ್ತ ಮಂತಂದಲ್ಲೇ ಅಂದು ಗಟ್ಟಿ ಮುಟ್ಟದ ಸಂಘಟನೆ, ಎಡ್ಡೆ ಮನಸ್ಸದ ಸಂಘಟನೆ ದಕ್ಲೇನು ಇನಿ ಜನಕ್ಲೇನ ಕಣ್ಣ ನೇರ ದೃಷ್ಟಿ ಕನಕ ಕುಲ್ಲಾದಾರ ಪಾತೆರ್ ಪವಂದಲ್ಲಾರ ಮಸ್ತ್ ಖುಷಿ ಹಾಕೊಂಡು ತುಯ್ಯರ ಈ ಕಾರ್ಯಕ್ರಮನ. ಅಂಚನೆ ಸತ್ಯ ತುಳುವೇರು ತಂಡದ ಬಗ್ಗೆ 2 ಪಾತ್ರ ಪನ್ನೋಡು ಮಸ್ತ್ ಆಸೆ ಉಂಡು. ಇನಿ ಬೇತೆ ಬೇತೆ ಒಂಜಿ ವಿಚಾರಲೆಟ್ ಸತ್ಯದ ತುಳುವೇರು ತಂಡದ ಪ್ರತಿ ದಿನಲ ಒಂಜಿ ಚಿಂತನೆ ಮನ್ಪುನಕ್ಲಿಂದ ಪನ್ನರೆಂಕ್ ಮಸ್ತ್ ಹೆಮ್ಮೆ ಆಪುನು. ಪಂಡ ಖಾಲಿ ಒಂಜಿ ಬಡವರಿಗೆ ಸಹಾಯ ಮನ್ಪುನ ಆ ವಿಷಯ ಮಾತ್ರ ಅತ್ತಂದೆ ಎಂಗ್ಲೆಂಚ್ ಒಂಜಿ ಪ್ರತಿಭೆಲೆಗ್ಲ ಒಂಜಿ ಪ್ರೋತ್ಸಾಹ ಕೊಡ್ತಿನಕ್ಲ ಅಕ್ಲ ಎಂಗ್ಲ ದಾದಾನ್ಲ ದುಂಬು ಬರೋಡೊಂದು ಇತ್ತನೇಂಡ ಅಕ್ಕುಲೇಗ್ ಕಾರಣಲ ಆಸೆರು ಅಂಚಾದು ಈ ಸಂಘಟನೆದ ಬಗ್ಗೆ ಮಸ್ತ್ ಅಭಿಮಾನ ಉಂಡು. ಅಂಚನೆ ಬಡವರಿಗೆ ಸಹಾಯ ಮನ್ಪುನ ವಿಷಯ ಅವಡು ರಕ್ತದಾನ ಮಾತ ವಿಷಯ ಇಡ್ಲಕ್ ಮನ್ಪುನ ಕಾರ್ಯಗ್ ಎಂಗ್ಲ ಮಾತಿನ ಬೆಂಬಲೆಲ್ಲ ಉಂಡು. ಅಂಚದು ಮಸ್ತ್ ಖುಷಿ ನೀನು ಕಾಲ್ ಮಂತಿನ ಅಕ್ಲ ಬಗ್ಗೆ 2 ಪಾತ್ರ ಪನೋಡು ಬಂಡದು. ಓಕೆ ಮೇಡಮ್, ಧನ್ಯವಾದ ಮೇಡಮ್. ಇರ್ನಕ್ಲ ನಂಚಿನ ಪ್ರೀತಿ ವಿಶ್ವಾಸ ಇಂಚನೆ ಈ ತಂಡದ ಮಿತ್ತಿಪ್ಪಡು ಒಂಜಿ ಪಾತ್ರ ಪಂಡಿರಾರು ಗಟ್ಟಿ ಮುಟ್ಟದ ಸಂಘಟನೆ ಅಂಚನಾಯ್ತ ಜವಾಬ್ದಾರಿನ ವಹಿಸ ಒಂದು ಅಧ್ಯಕ್ಷತೆನ ವಹಿಸ ಒಂದು ದುಮ್ಮು ನಡಪುನಾರ್ಲ ಗಟ್ಟಿ ಮುಟ್ಟದಾರ ತುಯ್ಯರ್ಲ. ಎಸ್, ಅಂಚಾದು ಖಂಡಿತ ನನಾತ್ ಒಂಜಾತ್ ಯಶಸ್ವಿ ನಿಕ್ಲನ ಸಂಘಟನೆಗೆ ತಿಕ್ಕಾಡು ಪ್ರವೀಣ್ ಮಲ್ಪೇರ್ನ ಅಧ್ಯಕ್ಷತೆಡು ನನಾತ್ ಎಡ್ಡೆಡ್ಡೆ ಬೇರೆರು ಸಮಾಜಮುಖಿ ಆಪುನಂಚಿನ ಸಮಾಜಗೂ ಪ್ರೇರಣೆ ಆಪುನಂಚಿನ ಬೇಲೆರು ನಿಕ್ಲೆಡ್ದ ಆವಾಡು ಪನ್ನೊಂದು ಒಂಜಿ ವಿರಾಮ ದೆತೋನುವ ಎಂಕ್ಲು ವಾಯ್ಬುಕ್ಕ ಪ್ರವೀಣ್ರ ಜಾಗೆಡ್ ಕುಡೋರಿ ಬರ್ಪೇರು ಕೊನೆಯದಾದ ಪ್ರವೀಣ್ರೆ ದಾದ ಪನ್ಪರ್ ಲಾಸ್ಟ್ ದಾದ ಪನ್ಪರ್ ಯಾನ್ ಪನ್ನ ಯಾನ್ ಈತೆ ಪನ್ಪಿನಿ ಎಂಕೊಂದು ಅಧ್ಯಕ್ಷ ಸ್ಥಾನ ಕೊಡ್ತೇರತ್ತೆ ಐಕ್ ನಮ್ಮ
ಸದಸ್ಯರನಾಗ್ಲಿ ಅಡ್ಡ ರೆಸ್ಪಾನ್ಸ್ ಕೊರೊಂದುಲ್ಲೇರು ನಮ್ಮ ಸಮಾಜಕ್ಕೂ ನನ್ನಲ್ಲ ನೆಕ್ಸ್ಟ್ಗೆ ನನ್ನ ಹೆಲ್ಪ್ ಮಲ್ಪಡೋಣ ನಮಕ್ ದಾನಿನಾಗ್ಲಿ ಬೋಟ್ ದಾನಿನಾಗ್ಲ ಕೈ ಜೋಡಿಸೇಡ ನಮಕ್ ಆ ಮಟ್ಟದಲ್ಲ ಹೆಲ್ಪ್ ಪೋಲಿ ದಾಲ ಪೋಡಿಗೆ ಇಜ್ಜಿ ಬೊಕ್ಕ ದಾಲ ಫನ್ ಓಕೆ ಎಸ್ ಖಂಡಿತ ಈತ ಪೊರ್ತು ನಮ್ಮ ಒಟ್ಟಿಗಿತ್ತದು ಅನೇಕ ವಿಚಾರಗಳು ಹಂಚಿಕೊಂಡಾರು ಇವರಿಗೆ ಧನ್ಯವಾದಗಳನ್ನು ಸೊಲ್ಮೇಲಿನ ಸಂದಾಯತ ಮಲ್ತೊಂದು ಎಸ್ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿತದೆ ಒಂದು ಸಣ್ಣ ವಿರಾಮದ ಬಳಿಕ ವಿರಾಮದ ನಂತರ ಮುಂದಿನ ಅವಧಿಯಲ್ಲಿ ಇನ್ನೊಬ್ಬರು ಅತಿಥಿ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಒಂದು ಸಣ್ಣ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿತದೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟೆ ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 8197691577. ಪುತ್ತೂರು, ಹಾಸನ ಹಾಗೂ ಸುಳ್ಯ. ನಿಮ್ಮ ಕನಸು ನನಸಾಗಿಸಲು ಬಂದಿದೆ ಜಿಪಿಆರ್ ಗ್ರೂಪ್, ಸರ್ಕಾರದ ಮಾನ್ಯತೆ ಪಡೆದ ಕ್ಲಾಸ್ 1 ಎಲೆಕ್ಟ್ರಿಕಲ್ ಮತ್ತು ಸಿವಿಲ್ ಇಂಜಿನಿಯರ್ ಹಾಗೂ ಕಾಂಟ್ರಾಕ್ಟರ್ ಸಂಸ್ಥೆ. ಅತಿ ಕ್ಲಿಪ್ತ ಸಮಯದಲ್ಲಿ ಎಲೆಕ್ಟ್ರಿಕಲ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ, ಗುತ್ತಿಗೆದಾರರಾಗಿ ಕೆಲಸ ನಿರ್ವಹಿಸುವ ಏಕೈಕ ವಿಶ್ವಾಸಾರ್ಹ ಸಂಸ್ಥೆ. ನಿಮ್ಮ ಮನೆಯನ್ನ ಇನ್ನಷ್ಟು ಸುಂದರಗೊಳಿಸುವಲ್ಲಿ ಎರಡು ಮಾತಿಲ್ಲ. ನಂಬಿಕೆಗೆ ಇನ್ನೊಂದು ಹೆಸರೇ ಜಿಪಿಆರ್ ಗ್ರೂಪ್. ಕೂಡಲೇ ಸಂಪರ್ಕಿಸಿ. ನಮ್ಮ ಮುಖ್ಯ ಕಚೇರಿ 3/1 ಶ್ರೀ ಮುನೇಶ್ವರ ಎಸ್ಟೇಟ್, ಪೊಲೀಸ್ ಸ್ಟೇಷನ್ ರಸ್ತೆ, ಪೀಣ್ಯ, ಬೆಂಗಳೂರು 58. ನಮ್ಮ ಪುತ್ತೂರು ಶಾಖೆ ವಿಜಯಲಕ್ಷ್ಮಿ ಕಾಂಪ್ಲೆಕ್ಸ್, ಪಡೀಲು, ಪುತ್ತೂರು. ಪ್ಲೀಸ್ ಕಾಂಟ್ಯಾಕ್ಟ್ 8277548645 or 7892026659. ನಮಸ್ತೆ ವೀಕ್ಷಕರೇ, ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ವಿರಾಮಕ್ಕೆ ಹೋಗೋದಕ್ಕೆ ಮೊದಲೇ ನಾನು ಅನೇಕ ವಿಚಾರಗಳನ್ನು ಮಾತನಾಡ್ತಾ ಇದ್ದೆ, ಅನೇಕ ಸಂಗತಿಗಳನ್ನು ನಾನು ನಿಮ್ಮ ಹತ್ರ ಉಲ್ಲೇಖ ಮಾಡ್ತಾ ಇದ್ದೆ. ಯಾವ ರೀತಿಯಾಗಿ ಸತ್ಯದ ತುಳುವೆರ ತಂಡ ಕೆಲಸ ಮಾಡ್ತಾ ಇದೆ, ಅವರ ಕಾರ್ಯವೈಖರಿಗಳೇನು, ಈ ಎಲ್ಲ ವಿಚಾರಗಳನ್ನು ಮಾತಾಡ್ತಾ ನಮ್ಮ ಜೊತೆಗೆ ಇನ್ನೊಬ್ಬರು ಅತಿಥಿ ಜಾಯಿನ್ ಆಗಿದ್ದಾರೆ. ಅವರನ್ನು ನಾನು ಅವರ ಪರಿಚಯವನ್ನು ಮಾಡಿಕೊಳ್ತಾರೆ. ಯಾಕೆಂತ ಕೇಳಿದರೆ ಅವರು ಯಾವ ರೀತಿಯ ಕೆಲಸ ಕಾರ್ಯವೈಖರಿಗಳನ್ನು ಮಾಡ್ತಾ ಇದ್ದಾರೆ, ಅವರ ಹಿನ್ನೆಲೆ ಏನು. ಎಸ್, ಫಸ್ಟಿಗೆ ಅವರನ್ನೇ ಮಾತಾಡಿಸೋಣ. ಸರ್, ನಿಮ್ಮ ಪರಿಚಯವನ್ನು ಒಂಜಿ ಮಲ್ತೊಂಡ. ಶ್ರೀನಿವಾಸ್ ಪಂದ್. ಓಕೆ. ಸತ್ಯದ ತುಳುವೆರ್ದ ಉಪಾಧ್ಯಕ್ಷ ಆದುಲ್ಲೆ ಅಂಚೆನೆ ಸತ್ಯದ ತುಳುವೆರ್ ಟೀಮ್ ದೊಡ್ಡ ಎಂಕಲ್ ರಕ್ತದಾನಕ್ಕೆ ಮೇನ್ ಒಂಜಿ ಇಂಪಾರ್ಟೆನ್ಸ್ ಕೊರಂದುಲ್ಲೆ. ಓಕೆ. ಐತ ಮೇನ್ ಇನ್ಚಾರ್ಜ್ ಯಾನಾಗಿತ್ತನೊಂದುಲ್ಲೆ ಅಂಚ ಪನಗ ನಮಕ್ ದಿನಕ್ಕೊಂಜಿ ಮಿನಿಮಮ್ 12-15 ಮಿನಿಮಮ್ ಕಾಲ್ ಬರ್ಪುಂಡು. ಮಣಿಪಾಲ್ ಹಾಸ್ಪಿಟಲ್ ಡಾವಾಡು, ಅಜ್ಜರಕಡ ಹಾಸ್ಪಿಟಲ್ ಡಾವಾಡು, ಅಂಚೆ ಪನಗ ಕುಂದಾಪುರೋಡು ಸುಮಾರು ಕಡೆ ಹಿಡ್ದು ಬರ್ಪುಂಡು. ಕೆಲಗಲಿಗೆ ರಕ್ತದ ಮಸ್ತ್ ಇತ್ತೆ, ಕೋವಿಡ್ ದ ಪ್ರಾಬ್ಲಮ್ ಡಸ್ಲದ ರಕ್ತದ ಅವಶ್ಯಕತೆ ಮಸ್ತ್ ಉಂಡು. ಅಂಚೆಪ್ಪನ ಆ ಸಂದರ್ಭ ಎಂಕಲಿಗೆ ಕಾಲ್ ಬತ್ತಿ ಕೂಡಲೇ ಎಂಕಲ್ ಡೋನರ್ ಸಟ್ ಮಾಲ್ ತಗಲಿಗೆ ಅವೇನು ರಕ್ತ ಸಿಕ್ಕುಲಕ್ಕ ಎಂಜಿ ಎಂಕಲ ಸೈಡ್ ಓಕೆ ಓಕೆ ಓಕೆ. ಎಸ್, ಖಂಡಿತ. ನಾನು ಯಾಕೆ ಅವರೇ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳಿದೆ ಅಂತ ಕೇಳಿದರೆ, ಇವತ್ತು ರಕ್ತದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದು ಬಹಳ
ಮುಖ್ಯವಾಗಿ ನಮ್ಮ ನಡುವಿನಲ್ಲಿ ಇರತಕ್ಕಂಥದ್ದು. ಇವತ್ತು ರಕ್ತವನ್ನು ಪೂರೈಕೆ ಮಾಡುವಂತಹದ್ದನ್ನು ದೊಡ್ಡ ಒಂದು ಟಾಸ್ಕ್ ಆಗಿ ಇವತ್ತು ನಾವು ಗಮನಿಸಬಹುದು. ಅನೇಕ ಸಂಘಟನೆಗಳು ಮಾಡ್ತಾ ಇವೆ, ಬೇರೆ ಬೇರೆ ವಿಭಾಗದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಸತ್ಯ ತುಳುವರು ಕೂಡ ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು, ಬಹಳ ದೊಡ್ಡ ಒಂದು ಕೆಲಸ ಕಾರ್ಯವನ್ನು ಈ ಹಿನ್ನೆಲೆಯಲ್ಲಿ ಮಾಡ್ತಾ ಇರುವಂಥದ್ದು. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇರುವವರು, ಅದರ ಕೋಆರ್ಡಿನೇಟ್ ಮಾಡ್ತಾ ಇರೋರು, ಎಲ್ಲಿಗೆ ಎಷ್ಟು ರಕ್ತ ಬೇಕು, ಯಾರನ್ನು ಕಳಿಸ್ಬೇಕು, ಎಲ್ಲಿ ಯಾರಿಗೆ ಕೊಡಬೇಕು, ಅದರ ಅಷ್ಟು ಜವಾಬ್ದಾರಿಯನ್ನು ತೆಕ್ಕೊಂಡು ಕೆಲಸ ಮಾಡ್ತಾ ಇರುವಂಥವ್ರು ಪ್ರಾಯಶಃ ನಮಗೆ ನಮ್ಮ ಜೊತೆ ಇವತ್ತು ಜಾಯಿನ್ ಆಗಿದ್ದಾರೆ ಅಂತ ಹೇಳ್ತಾ. ಎಸ್ ಪ್ರವೀಣ್ ಅವರೇ, ಈಗ ನಾನೊಂದು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳೋದಂತಂದರೆ, ಈಗ ಸತ್ಯ ತುಳುವೆರ ತಂಡದಲ್ಲಿ ನೀವು ಮನೆ ಕಟ್ಟಿ ಕೊಡ್ತೀರಿ, ರಕ್ತ ಕೊಡ್ತೀರಿ. ಸೊ ಈ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಿಮಗೆ ನಿಮ್ಮದೇ ಆದಂಥ ಕೆಲಸ ಕಾರ್ಯಗಳು, ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿರುತ್ತೆ. ಇದರ ನಡುವಿನಲ್ಲಿ ಸಮಯವನ್ನು ಹೇಗೆ ಜೋಡಿಸ್ತೀರಿ ಅಂತ? ಸಮಯ ಏನಂದರೆ, ಈಗ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೇವೆ ನಾವು. ಶ್ರೀನಿವಾಸ್ ಅವರಿಗೆ ರಕ್ತದ ಜವಾಬ್ದಾರಿ ಯಾಕೆ ಕೊಟ್ಟಿದ್ದೇವೆ ಅಂದರೆ, ಅವರು ಸ್ವತಃ 46 ಬಾರಿ ರಕ್ತದಾನ ಮಾಡಿದವರು. ಅವರ ಮೊಬೈಲ್ ನೀವು ನೋಡೋದಾದರೆ ವಿಶೇಷ ಅಂದರೆ ನನಗೆ ಎಷ್ಟು ಹೆಮ್ಮೆ ಅನಿಸ್ತದೆ. ಅವರ ಪ್ರತಿಯೊಂದು ಕಾಂಟ್ಯಾಕ್ಟಲ್ಲಿ ಪ್ರವೀಣ್ ಬಿ ಪಾಸಿಟಿವ್, ಶ್ರೀನಿವಾಸ್ ಎ ಪಾಸಿಟಿವ್, ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಅವರು ಒಂದು ರಕ್ತದ ಗ್ರೂಪ್ ಆಗಿ ಇಮಿಡಿಯೇಟ್ ಅವರು ಎ ಪಾಸಿಟಿವ್ ಕಾಲ್ ಮಾಡಿ ಬ್ಲಡ್ ಸೆಟ್ ಮಾಡ್ತಾರೆ. ಸೊ ಅಂಥದ ಈಗ ಉಪಾಧ್ಯಕ್ಷರ ಅವರಿಗೊಂದು ಜವಾಬ್ದಾರಿ, ಅಧ್ಯಕ್ಷರಿಗೆ ಒಂದು ಜವಾಬ್ದಾರಿ, ನನಗೊಂದು ಜವಾಬ್ದಾರಿ, ಸೋಷಿಯಲ್ ಮೀಡಿಯಾದ ಒಬ್ಬರಿಗಿರೋ ಜವಾಬ್ದಾರಿ, ನಾವೆಲ್ಲ ಟೀಮ್ ವರ್ಕ್ ಮಾಡಿ ಕೊಟ್ಟಿದ್ದೇವೆ. ಸೊ ನಾವು ನಮ್ಮದು ಸ್ವಲ್ಪ ಟೈಮ್ ಅದಕ್ಕೆ ಕೊಟ್ಟರೆ, ಎಲ್ಲರೂ ಅಧ್ಯಕ್ಷ ಹೇಳಿದಾಗೆ ಒಂದು ಟೀಮ್ ವರ್ಕ್ ಮಾಡಿದರೆ ನಮಗೆ ಒಬ್ಬರಿಗೆ ಜವಾಬ್ದಾರಿ ಇಲ್ಲ. ಸೊ ಈ ಥರ ನಾವೊಂದು ವರ್ಕ್ ಮಾಡ್ತಾ ಇದ್ದೇವೆ. ಓಕೆ, ಎಸ್ ಶ್ರೀನಿವಾಸ್ ಅವರು, ಇನ್ನೊಂದು ಪ್ರಶ್ನೆ ನಿಮ್ಮ ಹತ್ರ ನಾನು ಕೇಳಬೇಕು. ಈಗ ರಕ್ತದ ರಿಕ್ವೈರ್ಮೆಂಟ್ ಖಂಡಿತ ಬಹಳಷ್ಟು ಇರ್ತದೆ. ಈಗ ರೇರ್ ಬ್ಲಡ್ ಗ್ರೂಪ್ ನಿಮಗೆ ಬಹಳ ಸಮಸ್ಯೆ ಆಗುವಂಥದ್ದು ಅಂತ ನಾನು ಅಂದುಕೊಳ್ತೇನೆ. ಈಗ ಅಂಥದ್ದನ್ನು ಹೇಗೆ ಜೋಡಿಸುವಂಥ ಕೆಲಸವನ್ನು ಮಾಡ್ತೀರಿ ಅಂತ? ರೇರ್ ಬ್ಲಡ್ ಗ್ರೂಪ್ ಅಂದರೆ ನಿಮಗೆ ಓ ನೆಗೆಟಿವ್ ಅಲ್ಲ ರೇರ್ ಬ್ಲಡ್ ಗ್ರೂಪ್ ಹೆಚ್ಚಾಗಿ. ಓಕೆ, ನಾವು ತುಂಬ ನಮ್ಮ ಕಾಂಟ್ಯಾಕ್ಟಲ್ಲಿ ಒಂದು 100ಅಲ್ಲಿ ಒಂದು 3% 5% ವರೆಗೆ ಓ ನೆಗೆಟಿವ್ ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇರುತ್ತೆ. ಆ ಥರ ಇರುವಾಗ ನಾವು ಬೇರೆ ಗ್ರೂಪ್, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಬೇರೆ ಸಂಜೀವಿನಿ ಗ್ರೂಪ್ ಅಂತ ಉಂಟು, ಜೀವನಿಧಿ ಅಂತ ಉಂಟು, ಅವರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ತೀವಿ. ಆದಷ್ಟು ಅವರ ಥ್ರೂ ಇಂದ ನಮ್ಮ ಏಮ್ ಎಂತ ಇರ್ತದೆ ಅಂದ್ರೆ, ನಮ್ಗೆ ಅಲ್ಲಿ ಆ ರೋಗಿಗೆ ರಕ್ತದ ಅವಶ್ಯಕತೆ ನಮ್ಮ ಕಡೆಯಿಂದ ಪೂರೈಸಬೇಕು. ಅದು ಯಾವ ಹೆಸರು ಅಥವಾ ಯಾವುದು ಮುಖ್ಯ, ನಾವು ಹೆಸರಿಗಾಗಿ ರಕ್ತದ ಇದು ಮಾಡುದಲ್ಲ, ಅವರಿಗೊಂದು ರಕ್ತದ ಅವಶ್ಯಕತೆ ನಾವು ಪೂರೈಸಬೇಕು ಹಾಗೆ. ಓಕೆ, ಈಗ ನೀವು ಸತ್ಯ ತುಳುವೆರ ತಂಡದ ಹೆಸರಿನಲ್ಲಿ ರಕ್ತದಾನದ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಸೊ ನೀವು ರಕ್ತವನ್ನು ಮಾಡ್ತಾ ಇರುವಾಗ ನಾನೊಂದು ನಿಮಗೊಂದು ಸಹಜವಾಗಿ ಪ್ರಶ್ನೆಗಳು, ನಾನು ಪ್ರತಿಯೊಬ್ಬರಿಗೂ ರಕ್ತದ ಹಿನ್ನೆಲೆಯಲ್ಲಿ ಕೆಲಸ ಮಾಡೋರಿಗೆ ಈ ಪ್ರಶ್ನೆ ಕೇಳ್ತೇನೆ. ಪ್ರಶ್ನೆ ಏನು ಅಂತ ಕೇಳಿದರೆ, ಈಗ ನೀವು ಈ ಬ್ಲಡ್ ಕ್ಯಾಂಪ್ ಎಲ್ಲ ಮಾಡಿ ರಕ್ತ ಕೊಡ್ತಾರಲ್ಲ, ತುಂಬ ಒಂದು 100 ಜನ ಸೇರಿ ಒಂದು ಬ್ಲಡ್ ಕ್ಯಾಂಪ್ ಮಾಡಿ ರಕ್ತ ಕೊಡ್ತಾರೆ, ಇದು ಸರಿ ಅಂತ ಹೇಳ್ತೀರೋ ಅಥವಾ ಹೀಗೆ ಮಾಡಿದರೆ ಒಳ್ಳೇದು ಅಂತ ಹೇಳ್ತೀರಾ, ಅಥವಾ ಅವಶ್ಯಕತೆ ಇದ್ದಾಗ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತೀರಾ? ಯಾವುದನ್ನು ನೀವು ಸಜೆಸ್ಟ್ ಮಾಡ್ತೀರಿ ಜನರಿಗೆ ಅಂತ? ಇದು ಒಳ್ಳೆ ಪ್ರಶ್ನೆ ಸರ್. ಯಾಕಂದ್ರೆ ಕೆಲವರ ತಲೆಯಲ್ಲಿ ಏನಿದೆ ಅಂದ್ರೆ ಕ್ಯಾಂಪ್ ಮಾಡಿದ ಮೇಲೆ ಅದು ಬ್ಲಡ್ ರೋಗಿಗೆ ಹೋಗಿ ತಲುಪುವುದಿಲ್ಲ, ಅವರಿಗೆ ಬೇಕಾದವರಿಗೆ ಕೊಡ್ತಾರೆ, ಆ ಥರ ಇರ್ತದೆ. ಆ ಥರ ಇಲ್ಲ ಸರ್. ಯಾಕಂದ್ರೆ ನಾವು ಕ್ಯಾಂಪ್ ಮಾಡಿದಾಗ ಅಲ್ಲಿ ಒಂದು ಸ್ಟಾಕ್ ಆಗಿರ್ತದೆ ಬ್ಲಡ್, ಎಮರ್ಜೆನ್ಸಿ ಇರುವಾಗ ಆ ಬ್ಲಡ್ ಅನ್ನು ನಾವು ಅವರಿಗೆ ಕೊಡ್ಬೋದು ಒಂದು ರೀತಿ. ಇನ್ನೊಂದು ಕೆಲವರಂತಾರೆ ನಾವು ಕ್ಯಾಂಪಿಗೆ ಕೊಡುದಿಲ್ಲ, ನಾವು ಡೈರೆಕ್ಟ್ ರೋಗಿ ಕೊಡ್ತೇವೆ ಅಂತ ಹೇಳ್ತಾರೆ. ಒಂದು ವೇಳೆ ನಾವು ಇಲ್ಲಿ ಕ್ಯಾಂಪ್ ಸ್ಟಾಕ್ ಇದ್ರೆ ಮಾತ್ರ ಅವರನ್ನು ಕಳಿಸ್ಬೇಕಾಗುತ್ತೆ, ಇಲ್ದಿದ್ರೆ ನಾವು ರೋಗಿ ಡೋನರ್ಸ್ ಅನ್ನು ಕಳಿಸ್ಬೇಕಂತಿಲ್ಲ. ಓಕೆ ಓಕೆ, ಅಂದ್ರೆ ಬ್ಲಡ್ ಬ್ಯಾಂಕ್ ಅಲ್ಲಿ ನೀವು ಇನ್ ಕೇಸ್ ಸ್ಟೋರ್ ಇಲ್ಲ ಅಂತ ಆದ್ರೆ ಕಳಿಸ್ಬೇಕಾಗಿರೋದು. ಓಕೆ, ಎಸ್. ಇದರ ಒಟ್ಟಿಗೆ ನಾನು ಪ್ರವೀಣ್ ಅವರಿಗೊಂದು ಪ್ರಶ್ನೆ ಕೇಳಬೇಕು. ಈಗ ಸತ್ಯದ ತುಳುವರ ಹೆಸರನ್ನು ನೀವು ಕೆಲಸ ಮಾಡ್ತಾ ಇರುವಾಗ, ಈಗ ಸಹಜವಾಗಿಯೇ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಇನ್ ಕೇಸ್ ನಿಮ್ಮ ಈ ಕಾರ್ಯಚಟುವಟಿಕೆಗಳ ಮಧ್ಯೆ ನಿಮಗೇನಾದರೂ ಸ್ಟ್ರಗಲ್ ಆದ್ದು, ನಿಮ್ಮನ್ನು ಎಲ್ಲೋ ಒಂದು ಕಡೆ ಕಾಲೆಳೆಯುವಂಥ ಕೆಲಸಗಳು, ಅಥವಾ ಸ್ವಲ್ಪ ಸೈಡ್ ಲೈನ್ ಮಾಡಬೇಕು ಅಂತ ಹೇಳುವಂಥ ಯೋಚನೆಗಳು, ಸೊ ಇಂಥದ್ದೆಲ್ಲ ಬಂದಿದೆಯಾ? ಅಥವಾ ಬಂದಿದ್ರೆ ಆ ಸಂದರ್ಭದಲ್ಲಿ ಹೇಗೆ ಟೀಮಾಗಿ ಎದುರಿಸಿದ್ದೀರಿ ಅಂತ? ಇಷ್ಟದವರೆಗೆ ಬಂದಿಲ್ಲ. ಯಾಕಂದರೆ ನಮ್ಮ ಕಾರ್ಯಕ್ರಮವನ್ನು ನೋಡಿ ಬಹುಶಃ ಕೆಲವರು ಅವರಷ್ಟಕ್ಕೆ ಅವರು ಅಂದ್ಕೊಳ್ಬೋದು, ಸ್ವಲ್ಪ ನಮಗೆ ಯಾವುದೇ ಪ್ರಯತ್ನ ಮಾಡಿಲ್ಲ. ಯಾಕಂದರೆ ಅದಕ್ಕೆ ಕಾರಣ ಕೂಡ ಇದೆ. ಯಾಕಂದರೆ ಮೊದಲಿಗೆ ನಮ್ಮೊಟ್ಟಿಗೆ ಇದ್ದವ್ರು ಗೌರವಾಧ್ಯಕ್ಷ ಕುರ್ಕಾಲ್ ದಿನಕರ ಶೆಟ್ಟರು ಅಂತ. ಸೊ ನಾವು ಮೊದಲು ಅವರನ್ನು ಗೌರವಾಧ್ಯಕ್ಷಕ್ಕೆ ಆಯ್ಕೆ ಮಾಡಿದ್ದೇವೆ, ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. 4 ತಿಂಗಳ ಕಾಲ ನಮ್ಮೊಟ್ಟಿಗೆ ಗೌರವಾಧ್ಯಕ್ಷರು ಇದ್ದು, ಅವ್ರದ್ದೊಂದು ಪರ್ಸನಲ್ ಪ್ರಾಬ್ಲಮ್ ಮೇಲೆ ಅವರು ನಮ್ಮನ್ನು ಈಗ ಇದ್ದಾರೆ, ಈಗಲೂ ನಮ್ಮೊಟ್ಟಿಗೆ. ಆದರೆ ಅವ್ರು ಬರ್ತಾ ಇಲ್ಲ, ಅವರು ರಿಸೈನ್ ಕೊಟ್ಟಿದ್ದಾರೆ ನಮ್ಮೊಟ್ಟಿಗೆ.
ತದನಂತರ ನಾವು ಗೀತನ್ ಸುವರ್ಣ ಆಯ್ಕೆ ಮಾಡಿದ್ದೇವೆ. ಆ ಇಬ್ಬರ ನಮಗೊಂದು ಗೈಡ್ಲೈನ್ಸ್. ಇವಾಗಲೂ ಕೂಡ ನಾವು ಏನೋ ತಪ್ಪು ಮಾಡಿದ್ರೆ ಕೂಡಲೇ ಫೋನ್ ಮಾಡಿ ಆ ಥರ ನೀವು ಸ್ಟೆಪ್ ತಗೊಳ್ಬೇಡಿ. ಇವಾಗಲೂ ನಮ್ಮೊಟ್ಟಿಗಿದ್ದು ನಮ್ಮನ್ನು ಈ ಒಂದು ಸಂಘವನ್ನು ಮುನ್ನಡೆಸುವಲ್ಲಿ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಯಾರೇ ಕಾಳಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರು ಬಿಡುವುದಿಲ್ಲ ಅಂತ ನಮಗೆ ಗ್ಯಾರಂಟಿ ಇದೆ. ಆ ಧೈರ್ಯ ನಿಮ್ಮನ್ನ ಕಾಪಾಡ್ತಾ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ಹಲೋ. ನಮಸ್ತೆ, ಹೇಳಿ ಸರ್. ರವಿ ಮಾತಾಡ್ತಿರೋದು ಬಸರೂರಿಂದ. ಹೇಳಿ ರವಿ ಬಸರೂರವರು. ನಿಮ್ಮ ಇದು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಓಕೆ. ಹಾಗೆ ನಮ್ ಕಡೆ ನಿಮ್ದು ಒಂದು ಸಂಘ ಮಾಡುವಂತ ಇದ್ದೀವಿ. ನಿಮ್ಮ ಅಭಿಪ್ರಾಯ ಏನಂತ ಏನಾದ್ರು? ಎಲ್ಲಿಂದ? ಕುಂದಾಪುರ, ಬಸರು ಕುಂದಾಪುರ ಗೊತ್ತಾ? ಖಂಡಿತವಾಗಿಯೂ ನಾವು ಸತ್ಯದ ತುಳುವೆರ ಅಂತ ಇಟ್ಕೊಂಡದ್ದು ಈ ತುಳುನಾಡಲ್ಲಿ ಮಾತ್ರ. ಆದ್ರೂ ನಿಮ್ಮ ಸಪೋರ್ಟ್ ಇದ್ರೆ ನಿಮ್ಮ ಮುಖಾಂತರ ಅಲ್ಲಿ ಸಮಾಜವಾಗಿ ಏನಾದ್ರೂ ಒಂದು ಇರ್ಲಿ ಅಂತ ನಂಗೆ ನಿಮ್ಮ ಕೆಲಸ ತುಂಬಾ ಖುಷಿಯಾಗಿದೆ. ಖಂಡಿತವಾಗಿಯೂ ನಿಮ್ಮ ಮುಖಾಂತರ ಅಲ್ಲಿ ಬಡವರಿಗೆ ಏನಾದ್ರು ನಮ್ಮಿಂದ ಉಪಯೋಗ ಆದ್ರೆ ಖಂಡಿತ ನಾವು ಬರ್ತೇವೆ ಅಲ್ಲಿಗೆ. ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಅಲ್ಲಿ ಕೂಡ ತಂಡ ಮಾಡುವ ನಮ್ದೊಂದು. ಎಸ್, ಖಂಡಿತ ಸರ್, ಮಾಡುವ ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಲ್ಪ್ ಮಾಡಿದ್ರ ಫ್ರೆಂಡಿಗೆ ಒಂದು ಹೇಳಿದಾಗ ಆಯ್ತು, ಬ್ಲಡ್ ಬೇಕಿತ್ತು ಮಣಿಪಾಲದಲ್ಲಿ. ಆವಾಗ ನಿಮ್ಮ ಸತ್ಯ ತುಳುವರು ಬಂದು ಸದಸ್ಯ ಬಂದು ತುಂಬಾ ಇದ್ ಮಾಡಿದ್ದಾರೆ, ಬ್ಲಡ್ ಕೊಟ್ಟು ತುಂಬಾ ಒಂದು ಖುಷಿಯಾಗಿದೆ. ಖಂಡಿತ ಬರ್ತೇವೆ. ಓಕೆ. ಎಸ್, ಬಹಳ ಯಾಕೆಂತ ಕೇಳಿದ್ರೆ ಇಂಥ ಮಾತುಗಳನ್ನು ಕೇಳುವಾಗ ಎಲ್ಲ ಒಂದು ಕಡೆ ಇಂಥ ಒಂದು ತಂಡ ಮಾಡಿ 1 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ವಿ, ಯಾವಾಗಲೂ ಎಷ್ಟೋ ಸಮಯದ ಮೊದಲೇ ಇದನ್ನು ಮಾಡಬೇಕಿತ್ತು ಅಂತ ಅನಿಸ್ತಾ ಇಲ್ವ ಅಂತ? ಖಂಡಿತವಾಗಿಯೂ ನಾನು ಈ ತಂಡ ಮಾಡೋದಕ್ಕಿಂತ ಮುಂಚೆ ಒಂದು ತಂಡ ಮಾಡಿ ಕೈ ಚೆಲ್ಲಿ ಬಿಟ್ಟವನು. ಯಾಕಂದ್ರೆ ಸಪೋರ್ಟ್ ಸಿಗಲಿಲ್ಲ. ಒಂದು 10 ಜನ ಸೇರಿ ತಂಡ ಮಾಡಿ ನನಗೆ ಸಪೋರ್ಟ್ ಸಿಗದೆ ಆ ತಂಡವನ್ನು ಕೈ ಬಿಟ್ಟು ಅದ ನಂತರ ನಮ್ಗೆ ಸಿಕ್ಕಿದ್ದು ಅದೇ ಇಂಡಿಯನ್ ಆರ್ಮಿ ಶಿವಣ್ಣ. ಅವರು ಕೂಡ ನಮ್ಮದು ಸಮಾನ ನಾವು ಮನಸ್ಕರ ಸೇರಿಕೊಂಡು ಒಂದು 35 ಜನ ಸೇರಿಕೊಂಡು ಈ ಒಂದು ತಂಡ ಕಟ್ಟಿದ್ದೇವೆ. ಇವಾಗಲೂ ಬಹುಶಃ ನೀವು ಹೇಳಿದಾಗೆ ಒಂದು 10 ವರ್ಷ ಮೊದಲೇ ನಾವು ಈ ತಂಡವನ್ನು ಕಟ್ಟಿದ್ದಿದ್ರೆ ಇವತ್ತು ಜನ ಈ ದಾನಿಗಳಿಂದ ಹಾಗೂ ನಮ್ಮಿಂದ ಇನ್ನೆಷ್ಟೋ ಮನೆಗಳು ನಿರ್ಮಾಣವಾಗ್ತಿದ್ವು ಅಂತ ನನಗೆ ಅನಿಸ್ತಾ ಇತ್ತು. ಓಕೆ. ಎಸ್, ಇದರೊಟ್ಟಿಗೆ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ, ಹೇಳಿ. ನೀವು ನೇರ ಪ್ರಸಾರದಲ್ಲಿ ಮಾತನಾಡ್ತಾ ಇದ್ದೀರಿ, ಹೇಳಿ. ನಮಸ್ತೆ, ನಿಮ್ಮ ಫೋನ್ ಕನೆಕ್ಟ್ ಆಗಿದೆ ಸರ್, ನೇರ ಪ್ರಸಾರದಲ್ಲಿ ಮಾತನಾಡ್ತಾ ಇದ್ದೀರಿ, ಹೇಳಿ. ನೇರ ಪ್ರಸಾರದಲ್ಲಿ ಮಾತನಾಡ್ತಾ ಇದ್ದೀರಿ ಸರ್, ಮಾತನಾಡಿ. ಆಯ್ತು ಸರ್, ನೀವು ಅಲ್ಲಿ ಕನೆಕ್ಟ್ ಮಾಡಿದ್ರ? ನಮ್ಗೆ ಕನೆಕ್ಟ್ ಮಾಡಿದ್ದೇವೆ ಸರ್, ಮಾತನಾಡಿ. ಹಲೋ, ನಮಸ್ತೆ. ನಮಸ್ತೆ. ನನ್ನ ಹೆಸರು ರಾಮಾಂಜೆ ಅಂತ ಹೇಳಿ, ನಾನು ಉಡುಪಿಯಿಂದ ಮಾತಾಡ್ತಾ ಇದ್ದೇನೆ. ಹೇಳಿ ರಾಮಾಂಜೆ. ಸರ್, ಇವತ್ತಿನ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೇವೆ, ಸತ್ಯದ ತುಳುವೇರು ಇವರು ಮಾತಾಡ್ತಿರುವಂತ ಕಾರ್ಯಕ್ರಮ. ಬಹಳ ಒಂದು ಅದ್ಭುತ ಕಾರ್ಯಕ್ರಮ. ಅವರು ಮಾಡ್ತಿರುವಂತ ಸಮಾಜ ಸೇವೆ, ನಾವು ಕೂಡ ಅವರನ್ನು ಬಹಳ ಹತ್ತಿರದಿಂದ ಗಮನಿಸಿರುವಂತವರು. ಹೇಳಿ, ಕೇಳ್ತಾ ಇದ್ದಾರೆ ರಾಮಾಂಜೆ, ಕೇಳ್ತಾ ಇದೆ, ಹೇಳಿ. ಇಲ್ಲ ಸರ್, ನಮ್ಗೆ ಸ್ಟ್ರಕ್ ಆಗ್ತಾ ಇದೆ ಇಲ್ಲಿ. ಇಲ್ಲ, ನಮಗೆ ಕೇಳ್ತಾ ಉಂಟು, ಹೇಳಿ. ಎಸ್, ಅವರು ನೆಟ್ವರ್ಕ್ ಇಲ್ಲದೆ ಮಾತಾಡ್ತಾರೆ. ಅವರು ಕೂಡ ಸಮಸ್ಯೆ ಮಾಡುವವರು ರಾಮಾಂಜೆ ಅಂತ. ವೇಷ ಮಾಡುವುದರ ಮೂಲಕ ಹಲವಾರು ಬಡವರಿಗೆ ಹಣ ಕೊಡುವುದರ ಮೂಲಕ ಸಮಸ್ಯೆ ಮಾಡ್ತಿರುವವರು. ತುಂಬಾ ಒಂದು ಅದ್ಭುತ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ. ಓಕೆ. ಎಸ್, ಇದರ ಜೊತೆಗೆ ನನಗೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂತ ಕೇಳಿದರೆ, ಈಗ ರಕ್ತದ ಅವಶ್ಯಕತೆಗಳು ಬಂದಾಗ ಈಗ ನೀವು ಅನೇಕರಿಗೆ ಸಂಪರ್ಕ ಮಾಡ್ತೀರಿ, ನೀವು ಗ್ರೂಪ್ಗಳ ಮೂಲಕ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕ ಮಾಡ್ತೀರಿ. ಆ ಸಂದರ್ಭದಲ್ಲಿ ನಿಮಗೆ ರಕ್ತವನ್ನು ಕೊಡಬೇಕು ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ನೀವು ಯಾವುದೋ ಒಂದು ಗ್ರೂಪಿನವರಿಗೆ ಈಗ ಸಂಪರ್ಕ ಮಾಡಿದಾಗ ಇಲ್ಲ ನಾನು ಕೊಡುವುದಿಲ್ಲ ರಕ್ತ, ಸೊ ಈ ಥರದ ಇದು ಯಾವತ್ತು ಬರಲಿಲ್ವ ಅಂತ? ಬರ್ತದೆ ಸರ್, ಹೆಚ್ಚಾಗಿ ಬರ್ತದೆ. ಅಂದ್ರೆ ಕೆಲವರಿಗೆ ಹೋಗುವ ವ್ಯವಸ್ಥೆ ಇರುವುದಿಲ್ಲ, ಅಂದ್ರೆ ತುಂಬಾ ದೂರದಲ್ಲಿ ಇರ್ತಾರೆ, ಅವರಿಗೆ ಅಲ್ಲಿವರೆಗೆ ಹೋಗುವ ವ್ಯವಸ್ಥೆ ಇರೋದಿಲ್ಲ. ಕೆಲವು ಸರಿ ಆತರ ಇರುವಾಗ ನಾವೇ ಕರ್ಕೊಂಡು ಹೋಗಿ ಅವರಿಗೆ ಬ್ಲಡ್ ಬ್ಯಾಂಕ್ ಕರ್ಕೊಂಡೋಗಿ ರಕ್ತ ಕೊಡಿಸಿ ಮತ್ತೆ ಬಿಟ್ಟು ಬರುವ ಪರಿಸ್ಥಿತಿ ಕೂಡ ಉಂಟು ಕೆಲವು ಸರಿ. ಇನ್ನೊಂದೇನಂದ್ರೆ ಸರ್, ಈಗ ಈ ಕ್ಯಾಂಪ್ ಬಗ್ಗೆ ಹೇಳಿದಲ್ಲ ಸರ್ ನೀವು, ಕೆಲವರು ನಾನು ಕ್ಯಾಂಪ್ಗೆ ಕೊಡೋದಿಲ್ಲ ಪೇಷಂಟ್ಗೆ ಮಾತ್ರ ಬ್ಲಡ್ ಕೊಡ್ತೇನೆ ಅಂತ ಹೇಳುವವರು ಇಷ್ಟವರೆಗೆ 50 ವರ್ಷ ಪ್ರಾಯ ಆದರೂ ಒಂದು ಸಲ ಬ್ಲಡ್ ಕೊಟ್ಟಿರೋದಿಲ್ಲ. ಅವ್ರ ಸಮಸ್ಯೆ ಏನಂದರೆ ವಾರದಲ್ಲಿ 3 ದಿವಸ ಅವ್ರು ನಾನು ಡ್ರಿಂಕ್ಸ್ ಮಾಡಿದ್ದೇನೆ ಹೇಳ್ತಾರೆ,
ಇನ್ನೊಂದು 3 ದಿವಸ ಹೊರಗಡೆ ಇದ್ದೇನೆ ಹೇಳ್ತಾರೆ. ಅಂಥವ್ರು ಕೆಲವರು ಹೇಳ್ತಾರೆ ನಾನು ಕ್ಯಾಂಪ್ಗೆ ಕೊಡೋದಿಲ್ಲ, ಪೇಷಂಟ್ಗೆ ಮಾತ್ರ ಕೊಡ್ತೇನೆ ಹೇಳ್ತಾರೆ. ಬಟ್ 35-40 ವರ್ಷ ಪ್ರಾಯ ಆದರೆ ಅವರು ಒಂದು ಸಲನು ಬ್ಲಡ್ ಕೊಟ್ಟಿರೋದಿಲ್ಲ, ಅವರಿಗೆ ಗ್ರೂಪ್ ಯಾವುದಂದ್ರೆ ಗೊತ್ತಿರೋದಿಲ್ಲ. ಅಂಥ ಸಮಸ್ಯೆನೇ ಇದೆ. ಓಕೆ ಓಕೆ ಓಕೆ. ಈಗ ಒಂದು ನಾನು ಬಹಳ ಬೇಸಿಕ್ ಪ್ರಶ್ನೆ ನನ್ನದು, ಯಾಕೆಂದರೆ ತುಂಬ ಜನ ಬ್ಲಡ್ ಕೊಟ್ಟಿಲ್ಲದವರು ತುಂಬ ಜನ ಇದ್ದಾರೆ, ನನಗೆ ಗೊತ್ತದು. ಆದ ಕಾರಣಕ್ಕಾಗಿ ನಾನು ಕೇಳುವಂಥದ್ದು, ಈಗ ಬ್ಲಡ್ ಕೊಡಬೇಕು ಅಂತಾದರೆ ಏನು ಕ್ರೈಟೀರಿಯಾ ಏನು ಅಂತ? ಬ್ಲಡ್ ಕೊಡಬೇಕು ಅಂತಾದರೆ ಈಗ ನಾನು ಬ್ಲಡ್ ಕೊಡಬೇಕು, ಹೇಗೆ ಕೊಡೋದು ಅಂದರೆ ಸರ್ ಅರ್ಥ ಆಗಿಲ್ಲ ಕ್ವಶನ್. ನಾನೀಗ ಬ್ಲಡ್ ಕೊಡಬೇಕು ಅಂತಾದರೆ, ಈಗ ನನಗೆ ಬ್ಲಡ್ ಕೊಡುವ ಆಸಕ್ತಿ ಇದೆ, ಆದರೆ ಒಂದು ಸ್ವಲ್ಪ ಭಯ ಇದೆ ನನಗೆ, ನಾನು ಏನು ಮಾಡಬೇಕು ಅಂತ? ಸರ್ ಭಯ ಏನಿಲ್ಲ ಸರ್, 18 ವರ್ಷ ಪ್ರಾಯ ಆಗಿರ್ಬೋದು ನಿಮಗೆ ಅಷ್ಟೇ. ನೀವು ಡೈರೆಕ್ಟಾಗಿ ಬಂದರೆ 5-6 ಲೀಟರ್ ಬ್ಲಡ್ ಇರ್ತದೆ ನಮ್ಮ ಮೈಯಲ್ಲಿ. ಸೊ ಅದನ್ನು 400 ml ತೆಗಿತಾರೆ ಅಷ್ಟೇ. 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಯಾವುದೇ ಏನಿಲ್ಲ, ಒಂದು 5 ನಿಮಿಷ ರೆಸ್ಟ್ ಮಾಡಿ ಸ್ವಲ್ಪ ನಾವು ಒಂದು ಗಂಟೆ ವೆಯ್ಟ್ ಎತ್ತಬಾರ್ದು. ನೀವು ಒಂದು ಸಲ ನೀವು ಬ್ಲಡ್ ಕೊಟ್ಟರೆ ಅಂದರೆ ನಿಮಗೆ ಎಷ್ಟು ಅದರಲ್ಲಿ ಒಂದು ಲಾಭ ಇದೆ ಅಂದರೆ, ಒಂದು 700 ರೂಪಾಯಿ ನಿಮಗೆ ಟೆಸ್ಟ್ ಫ್ರೀ ಆಗ್ತದೆ. ಈ ಹೆಪಟೈಟಿಸ್ ಇರ್ಬೋದು, ಮಲೇರಿಯಾ ಇರ್ಬೋದು, ಶುಗರ್, HIV ಎಲ್ಲ ಟೆಸ್ಟ್ ಮಾಡ್ತಾರೆ ಅವರು. ನೀವು ಡೈರೆಕ್ಟಾಗಿ ಹಾಸ್ಪಿಟಲ್ ಹೋದರೆ ನಿಮಗೆ 8 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅದು ನಿಮಗೆ ಫ್ರೀ ಆಗ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಒಂದು ವ್ಯಕ್ತಿಯಾಗಿ ಇನ್ನೊಬ್ಬ ವ್ಯಕ್ತಿಯ ಜೀವ ಉಳಿಸಿದ ಒಂದು ಪುಣ್ಯ ನಮಗೆ ಬರ್ತದೆ. ನಾನು ಎಲ್ರಿಗೂ ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ, ದಯವಿಟ್ಟು ನೀವು ನಿಮಗೆ ರಕ್ತದ ಒಂದು ಯಾವುದೇ ಮೆಸೇಜ್ ಬಂದರೆ ನೀವು ಕೂಡ ಸ್ಪಂದನೆ ಮಾಡಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನೀವು ಡೈರೆಕ್ಟ್ ಹೋಗಿ ನೀವು ಬ್ಲಡ್ ಕೊಡಿ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಹೇಳಿ. ನಾನು ರಮಣನ್ ಕಟೀಲ್ ಅಂತ. ಹೇಳಿ ರಮಣನ್ ಅವರೇ. ಓಕೆ, ಹೇಳಿ. ಫಸ್ಟ್ ಆಫ್ ಆಲ್ ನಲ್ಲಿ ವೇದಿಕೆಯಲ್ಲಿ ಇರುವ 3 ಸೇವಾ ಮಾನಿಕೆಯರಿಗೆ ನಮಸ್ತೆ. ನಮಸ್ತೆ. ಸರ್, ನಾವು ಈ ಕೊರೋನಾ ಟೈಮಿಗೆ ಮಾಡುವ ಕೆಲಸ ಉಂಟಲ್ಲ, ಸೂಪರ್. ಯಾಕೆಂದ್ರೆ ನಾವು ಈ ಟೈಮಿಗೆ ಒಂದು ಈಗ ಸಮಾಜದಲ್ಲಿ ಇರುವ ಎಷ್ಟೋ ಸೇವಾ ತಂಡದಲ್ಲಿ ಸತ್ಯದ ತುಳುವೆರು ಒಂದು ಸೇವಾ ತಂಡ ಒಂದು ಉಂಟು ಅಂತ ಪರಿಚಯ ಮಾಡಿಕೊಟ್ಟ ಪ್ರಸಾದ್ ಪೂಜಾರಿ ಇವರಿಗೂ ಮೊದಲು ನಮ್ಮ ಒಂದು ತಂಡ ಲೋಕಕ್ಕೆ ಪರಿಚಯ ಆಗಬೇಕಂದ್ರೆ ಮೊದಲು ಸಾಮಾಜಿಕ ಜಾಲತಾಣ ಪ್ರಮುಖ ಪಾತ್ರ ವಹಿಸ್ತಾರೆ. ಯಾಕೆಂದ್ರೆ ನಾವು ಮಾಡುವ ಪ್ರತಿ ಒಂದು ಕೆಲಸ ಮತ್ತೆ ನಾವು ಮಾಡುವ ಯಾವುದು ಒಂದು ಸಾಮಾಜಿಕ ಇದು ಸಾಮಾಜಿಕ ಒಂದು ಕೆಲಸವು ಇದು ಸಮಾಜಕ್ಕೆ ಪರಿಚಯ ಮಾಡ್ಬೇಕಂದ್ರೆ ಈ ಸಾಮಾಜಿಕ ಜಾಲತಾಣ ಫಸ್ಟ್ ಬೀಳ್ತಾರೆ. ಹಾಗಾಗಿ ನಮ್ಮ ಪ್ರಸಾದ್ ಪೂಜಾರಿ ಇವರಿಗೆ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಓಕೆ. ಹಾಗೆ ನಾವು ನಮ್ಮ ಸತ್ಯದ ತುಳುವೆರ ತಂಡಕ್ಕೆ ಕಟೀಲು ಮಾತೆಯ ಆಶೀರ್ವಾದ ಸದಾ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಬಹಳ ಒಳ್ಳೊಳ್ಳೆ ಮಾತುಗಳು ಕೇಳಿ ಬರ್ತಾ ಇರುವಾಗ ನನಗೆ ಒಂದು ಪ್ರಶ್ನೆ ಇರುವಂಥದ್ದು ಏನು ಅಂತ ಕೇಳಿದರೆ, ಈಗ ನೀವು ಸತ್ಯ ತುಳುವೆರ ತಂಡದಲ್ಲಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಸಮಾಜಮುಖಿಯಾಗಿ ತೊಡಗಿಸಿಕೊಳ್ತಾ ಇದ್ದೀರಿ. ಸೊ ಸಹಜವಾಗಿಯೇ ನಿಮ್ಮನ್ನು ಒಂದು ಮಾತು, ಈಗ ಯಾಕೆಂದರೆ ಸಮಾಜದಲ್ಲಿ ಒಂದು ಮಾತು ಸಹಜವಾಗಿ ಕೇಳ್ತದೆ, ಸಮಾಜಮುಖಿಯಾಗಿ ಯಾರು ತೊಡಗಿಸಿಕೊಳ್ತಾರೋ ಅವರಿಗೆ, ಯಾಕೆ ಮಾರೆ ನಿನಗಿದೆಲ್ಲ, ನಿನ್ನ ಉದ್ಯೋಗ ನೋಡ್ಕೊಳ್ಬೋದು ಅಥವಾ ನಿನ್ನ ಬೇರೆ ಇನ್ನೇನೋ ಮಾಡ್ಬೋದು, ಇನ್ನೇನೋ ಹಣ ಗಳಿಸ್ಬೋದು, ಇನ್ನೇನೋ ಚೆನ್ನಾಗಿರ್ಬೋದಲ್ಲ, ಯಾಕೆ ಸ್ಟ್ರಗಲ್ ಮಾಡ್ತೀರಿ, ಯಾಕೆ ಇದೆಲ್ಲ ಅಂತ ಏನು ಉತ್ತರ ಹೇಳ್ತೀರಿ? ಆ ಥರ ಬರ್ತದೆ ಸರ್. ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡುವಾಗ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ನಾವು ಅದನ್ನು ಲೆಕ್ಕಿಸದೆ ನಮ್ಮ ಏಮ್ ಎಂತ ಉಂಟು ಅದನ್ನು ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಮೊದಲಾಗಿ. ಓಕೆ, ಎಸ್, ಸಂಸ್ಥಾಪಕರಿಗೆ ಇದನ್ನು ಕೇಳೋದಾದರೆ ಸರ್ ನನಗೆ ಹೇಳೋದಾದರೆ, ವಿಶೇಷವಾಗಿ ನಾವು ಮನೆ ಕಟ್ತಾ ಇದ್ದೇವೆ, ಆದರೂ ನಮ್ಮ ಸದಸ್ಯರಿಗೆ ತುಂಬ ಜನ ಮನೆ ಇಲ್ಲ, ನಮ್ಮ ತಂಡದವರಿಗೆ, ಅಧ್ಯಕ್ಷರಿಗೆ ಇಲ್ಲ, ಇವನ್ ಉಪಾಧ್ಯಕ್ಷರಿಗೂ ಮನೆ ಇಲ್ಲ. ಆದರೂ ನಾವು ಡೈರೆಕ್ಟ್ ಆಗಿ ನಮಗೆ ಮನೆ ಕಟ್ಟಲಿಕ್ಕೆ ಹಣ ಯಾರು ಕೊಡೋದಿಲ್ಲ. ಸೊ ನಾವು ಕೇಳಿಕ್ಕೆ ನಿಮ್ಮ ಹತ್ರ ಯಾರು ಕೇಳೋಕ್ಕಾಗಲ್ಲ. ಆದರೂ ಕೂಡ ನಾವು ಇಂಥ ಪಾಪದವರಿಗೆ ನಾವು ಮನೆ ಕಟ್ಟುವ ಒಂದು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಈ ಒಂದು ವ್ಯವಸ್ಥೆ ಮಾಡಿದ್ದೇವೆ. ನನ್ನ ಪರ್ಸನಲ್ ಹೇಳೋದಾದರೆ, ನನಗೆ ಒಂದು ಪೌಲ್ಟ್ರಿ ಫಾರ್ಮ್ ಇದೆ. ಸೊ ನನಗೆ ಮನೆಯವರ ಸಪೋರ್ಟ್ ಇದೆ ನನಗೆ, ಯಾಕಂದರೆ ಪೌಲ್ಟ್ರಿ ಫಾರ್ಮು ಇರುವಾಗ ಕೆಲಸ ಇರ್ತದೆ. ಸೊ ನನ್ನ ಮನೆಯವರು ನನಗೆ ಯಾವುದು ಏನು ಹೇಳಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ಯಾರಿಗೆ ಮನೆ ಕೊಟ್ಟಿರ್ಬೇಕು ಹೋಗ್ತಾನೆ ಅಂತ ಹೇಳ್ತಾರೆ. ಸೊ ನಮ್ಮ ಮನೆಯವರೇ ಇರ್ಬೋದು, ನನ್ನ ಈ ಅಣ್ಣ ತಮ್ಮಂದಿರ್ಬೋದು, ನನಗೆ ಎಲ್ಲ ಸಹಕಾರ ಕೊಡ್ತಾರೆ. ಅಲ್ಲ, ನಾನು ಕೇಳ್ತಾ ಇರೋದು ಯಾಕೆಂದರೆ ಸ್ವಲ್ಪ ಜನರಿಗೆ ಪ್ರೇರಣೆ ಸಿಗಲಿ ಅಂತ. ಯಾಕಂದರೆ ಸಹಜವಾಗಿ ಸಮಾಜದಲ್ಲಿ ಒಬ್ಬ ಸಮಾಜಮುಖಿಯಾಗಿ ತೊಡಗಿಸಿ, ಎಲ್ರಿಗೂ ಸಮಾಜದಲ್ಲಿ ವಿವೇಕಾನಂದರು ಬೇಕು, ಭಗತ್ ಸಿಂಗ್ ಬೇಕು, ಚಂದ್ರಶೇಖರ್ ಆಜಾದ್ ಬೇಕು, ಎಲ್ಲರೂ ಬೇಕು. ಆದರೆ ಪಕ್ಕದ ಮನೆಯಲ್ಲಿ ಬೇಕು, ನಮ್ಮ ಮಗ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅನ್ನುವಂಥ ಭಾವ ಜನಸಾಮಾನ್ಯರಲ್ಲಿ ಸಹಜವಾಗಿ ಇರುವಂಥದ್ದು. ನಾನು ಆ ಕಾರಣಕ್ಕಾಗಿ ಕೇಳುತ್ತಾ ಇರುವಂಥದ್ದು. ಯಾಕೆಂದರೆ ಒಂದಷ್ಟು ಜನರಿಗೆ ಇದರಿಂದ ಪ್ರೇರಣೆ ಸಿಗಲಿ. ಈ ಕಾರ್ಯಕ್ರಮ ಮಾಡಿದರೆ ಕೇವಲ ಒಂದು ನೇರ ಪ್ರಸಾರ ಆಯಿತು, ಒಂದು ಮಾತುಕತೆ ಆಯಿತು ಅನ್ನೋದಲ್ಲ.
ಇದರಿಂದ ಯಾರೋ ಒಂದು 4 ಜನಕ್ಕೆ ಪ್ರೇರಣೆ ಸಿಕ್ಕಿ ಅವರು ಒಂದಷ್ಟು ತಂಡಗಳನ್ನ ಸಿದ್ಧ ಮಾಡುತ್ತಾ ಒಂದಷ್ಟು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ತಾ ಸಮಾಜಕ್ಕೆ ಪ್ರೇರಣೆ ಆಗುವಾಗ ಬದುಕಿದ್ರೆ ಈ ಕಾರ್ಯಕ್ರಮ ಸಾರ್ಥಕ ಆಗ್ತದೆ, ಈ ಕಾರ್ಯಕ್ರಮ ಯಶಸ್ಸು ಆಗ್ತದೆ ಅಂತ. ಅದು ಕಾರ್ಯಕ್ರಮದ ಯಶಸ್ಸು. ಎಷ್ಟು ಜನ ವ್ಯೂವರ್ಸ್ ನೋಡಿದ್ರು, ಎಷ್ಟು ಜನ ಲೈಕ್ ಮಾಡಿದ್ರು, ಎಷ್ಟು ಜನ ಕಮೆಂಟ್ ಮಾಡಿದ್ರು, ಖಂಡಿತ ಯಾವುದೋ ಮಾಧ್ಯಮಗಳಿಗೆ ಅದು ಇಂಪಾರ್ಟೆಂಟ್ ಆಗಿರು, ನಮಗೆ ಅದಲ್ಲ ಅಂತ. ನಮಗೆ ಇಂಪಾರ್ಟೆಂಟ್ ಇರುವಂತದ್ದು ಏನು ಕೇಳಿದ್ರೆ ಇದರಿಂದ ಏನು ಸಮಾಜಕ್ಕೆ ಸಿಕ್ಕಿತು ಅಂತ ಅದನ್ನ ಯೋಚನೆ ಮಾಡಿದಾಗ ಖಂಡಿತ ಒಂದು ಬದಲಾವಣೆ ಹೊಸತಾಗಿ ರೀತಿಯಲ್ಲಿ ಆಗ್ತದೆ ಅಂತ ಹೇಳ್ತಾ, ಎಸ್, ಇದರ ಜೊತೆಗೆ ನನಗೆ ಒಂದು ಪ್ರಶ್ನೆ ಏನು ಅಂತ ಕೇಳಿದರೆ, ಈಗ ನೀವು ಉಡುಪಿ ಮತ್ತು ಮಂಗಳೂರು ಈ 2 ಭಾಗವನ್ನು ಕೇಂದ್ರೀಕರಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ನಿಮಗೆ ಈಗ ಬೇರೆ ಬೇರೆ ಕಾನೂನಾತ್ಮಕವಾಗಿರುವಂಥ ವಿಚಾರಗಳೆಲ್ಲ ಬರ್ತವೆ, ಅಥವಾ ನೀವು ಈಗ ನಿಮ್ಮ ಸತ್ಯ ತುಳುವರು ರಿಜಿಸ್ಟರ್ಡ್ ಸಂಸ್ಥೆ, ಸೊ ಇದಕ್ಕೆ ದಾನಿಗಳಾಗಿ ಬರಬೇಕಾದ್ರೆ ಅವರಿಗೆ ಯಾವ ಏನಾದರೂ ಈಗ ATG ಇರ್ಬೋದು ಅಥವಾ ಆ ರೀತಿಯ ಸವಲತ್ತುಗಳನ್ನು ಏನಾದರೂ ಕೊಡ್ತಾ ಇದ್ದೀರೋ, ಅಥವಾ ಹೇಗೆ ನಿಮಗೀಗ ನಾವು ಡೊನೇಷನ್ ಮಾಡಬೇಕು ಅಂತಾದರೆ ಯಾವ ರೀತಿಯಾಗಿ ಮಾಡಬೇಕು, ಅದು ಯಾವ ರೀತಿಯಾಗಿ ವಿನಿಯೋಗ ಆಗ್ತದೆ ಅಂತ, ಅಕೌಂಟ್ ಥ್ರೂ ಹೇಗೆ ಏನು ಅಂತ? ನಾವು ನಮ್ಮ ಸಂಸ್ಥೆಯದ್ದೇ ನಾವು ಒಂದು ಅಕೌಂಟ್ ಥ್ರೂ ಮಾಡಿದ್ದೇವೆ. ನಾವು ಸತ್ಯ ತುಳುವರು ಸೇವಾ ಸಂಸ್ಥೆ ಅಂತಾನೆ ಒಂದು ಅಕೌಂಟ್ ಮಾಡಿ ನಾವು ನಮ್ದು ಬೇರೆ ಯಾವುದೇ ನಾವು ಅಕೌಂಟ್ ನಂಬರ್ ಯಾರಿಗೂ ನಮ್ಮ ಹತ್ರ ಕೊಡ್ತಾ ಇಲ್ಲ. ನಾವು ದಾನಿಗಳಿಗೆ ನಾವು ಅದರಲ್ಲಿ ನಾವು ಗೂಗಲ್ ಪೇ ಮತ್ತು ನಮ್ಮ ಸೇವಾ ಸಮಯ ಅಕೌಂಟ್ ಹಾಕಿದ್ದೇವೆ. ಅದರೊಟ್ಟಿಗೆ ನಾವು ಆ ಸೇವಾ ಯೋಜನೆಯ ಅದರೊಂದು ಮಾದರಿ ರೂಪುರೇಷೆ ಎಲ್ಲ ಹಾಕ್ತೇವೆ. ಇಂಥದ್ದು ಪ್ರಾಜೆಕ್ಟ್ ಇಷ್ಟು ಖರ್ಚು ಇದೆ, ಯಾರಾದ್ರು ದಾನಿಗಳು ಮಾಡುವುದಿದ್ರೆ ಮಾಡ್ಬೋದು ಅಂತ ಹಾಕಿದ ಕೂಡಲೇ ನಮಗೆ ಸ್ಪಂದನೆ ಕೂಡ ಸಿಗ್ತದೆ. ಇಂತೆಂಥ ನಾವು ಫಾರಿನ್ ಗಲ್ಫ್ ರಾಷ್ಟ್ರದಿಂದ ಇರ್ಬೋದು, ಎಲ್ಲ ಕಡೆಯಿಂದ ಸ್ಪಂದನೆ ಸಿಕ್ಕಿದೆ. ನಾವು ಇಷ್ಟವರೆಗೆ ನಾವು ಏನೆಲ್ಲ ನಾವು ಕೆಲಸ ಕಾರ್ಯ ಮಾಡಿದ್ದೇವೆ ಎಲ್ಲ ನಾವು 90% ನಾವೆಲ್ಲ ದಾನಿಗಳನ್ನೇ ಮಾಡಿದ್ದು. 10% ನಾವು ಮೆಂಬರ್ಶಿಪ್ ಅಂದರೆ ಒಂದು ಮೆಂಬರ್ಶಿಪ್ ಅಂತ ಒಂದು ತಿಂಗಳಿಗೆ 100 ರೂಪಾಯಿ ನಾವು ಕಲೆಕ್ಟ್ ಮಾಡ್ತೇವೆ. ಆ ಹಣದಿಂದ ಬಿಟ್ಟರೆ 90% ನಾವೆಲ್ಲನೂ ಕೂಡ ನಾವು ದಾನಿಗಳಿಂದ ಸಂಗ್ರಹ ಮಾಡಿ ಕೊಟ್ಟದ್ದು ನಾವು. ಓಕೆ, ಈಗ ನೀವು 16 ಲಕ್ಷದ ಹತ್ತಿರ ನೀವು ಸೇವಾ ಯೋಜನೆಯನ್ನು ಮಾಡಿದ್ದೀರಿ. ಸೊ ಈಗ ನೀವು ಒಂದು ಸೇವಾ ಯೋಜನೆಗೆ ಯಾಕೆಂದ್ರೆ ನಿಮಗೆ ಸುಮ್ಮನೆ ನಾನು ಕೇಳುವಂಥದ್ದು, ಈಗ ನೀವು ಯಾವುದೋ ಒಂದು ಸೇವಾ ಯೋಜನೆಗೆ ನೀವು ತೊಡಗಿಸಿಕೊಂಡಾಗ ಒಂದು ಮನೆಯ ನಿರ್ಮಾಣಕ್ಕೆ ನೀವು ಒಂದು 6 ಲಕ್ಷ 7 ಲಕ್ಷ ರೂಪಾಯಿ ಬಜೆಟ್ ಫಿಕ್ಸ್ ಮಾಡಿರ್ತೀರಿ. ಅದು ನಿಮಗೆ ಆ ಮನೆಗೆ ಹೆಚ್ಚಿಗೆ ಬಂದಿದ್ದಂಥ ಸಂದರ್ಭದಲ್ಲಿ ಈಗ ನೀವು 7 ಲಕ್ಷ ಫಿಕ್ಸ್ ಮಾಡಿದರೆ ಇನ್ ಕೇಸ್ ಅವರೊಂದು 10 ಲಕ್ಷ ರೂಪಾಯಿ ನಿಮಗೆ ಸಂಗ್ರಹ ಆಯಿತು. ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ? ಹೇಗೆ ಜಾಸ್ತಿ ಬಂದರೆ? ಎಸ್, ಖಂಡಿತವಾಗಿ ನಮಗೆ ಪಡುಕೆರೆ ಮನೆಯಲ್ಲಿ ಹಾಗೆ ಆಯಿತು. ಒಳ್ಳೆಯ ಪ್ರಶ್ನೆ ಕೇಳಿದ್ದೆ, ನಾನು ಹೇಳಬೇಕಂತ ಇದ್ದೆ. ಯಾಕೆಂದ್ರೆ ಜನರು ಮೊದಲು ನೋಡುದು ಏನು ಅಂತ ಕೇಳಿದ್ರೆ ಪಾರದರ್ಶಕತೆ ಹೇಗಿದೆ ಸರ್. ನಾನು ಹೇಳಬೇಕಂತ ಇದ್ದೆ, ಪಡುಕೆರೆ ಮನೆಯಲ್ಲಿ ನಮಗೆ ಖರ್ಚಾಗಿದ್ದು 2,20,000 ಖರ್ಚು. ನಮಗೆ ಆ ಮನೆ ಖರ್ಚು ನಾವು 2,22,000 ಆಗಿದೆ. ನಮಗೆ ಆ ಮನೆಯಲ್ಲಿ 60,000 ಹತ್ತಿರ ಉಳಿದಿದೆ. ನಮಗೆ ಶಂಕರಪುರ ಶಿವಾನಂದ ನಗರದಲ್ಲಿ ನಮಗೆ ಮನೆಗೆ 5 ಲಕ್ಷ ಆಗಿದೆ. ಆ ಮನೆಗೆ ನಮ್ಗೆ ನಾವು ಸ್ವಲ್ಪ ಟೆನ್ಷನಲ್ಲಿರುವಾಗ ಈ ಪಡುಕೆರೆಯ ದಾನಿಗಳಿದಾರಲ್ಲ ಅವ್ರನ್ನ ಈ ಮಾಧ್ಯಮ ಮುಖಾಂತರ ನಾನು ಧನ್ಯವಾದ ಸಲ್ಲಿಸಲೇಬೇಕು. ಪ್ರೇಮಕ್ಕನ ಮನೆಗೆ ನಾವು ಅಲ್ಲಿಂದ ಸ್ವಲ್ಪ ಫಂಡ್ ಈ ಮನೆಗೆ ಹಾಕಿದ ನಾವೊಂದು ಸೇವೆ ಎಲ್ಲ ಪಡುಕೆರೆ ದಾನಿಯವರಿಗೆ ಸಲ್ತದೆ. ಎಸ್, ಖಂಡಿತ. ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಹೇಳಿ. ನಾವು ಸತ್ಯ ತುಳುವರು ಎಲ್ಲರಿಗೂ ಅಲ್ಲಿ ಸಭೆಯಲ್ಲಿರೋ 3 ಜನಕ್ಕೂ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ತೆ. ಹೇಳಿ. ನಮ್ಗೆ ಅಂದ್ರೆ ಶ್ರೀನಿವಾಸ್ ತುಂಬಾ ಪರಿಚಯ ಅಂದ್ರೆ ಹೇಗಂದ್ರೆ ಲಾಸ್ಟ್ ಟೈಮ್ ನಾವು KMC ಒಂದು ಅಡ್ಮಿಟ್ ಆಗಿದ್ವಿ ನಾವು. ಅದೇ ನಮ್ಗೆ ತುಂಬಾ ಬ್ಲಡ್ ಅರ್ಜೆಂಟ್ ಬೇಕಿತ್ತು, 3 ಯೂನಿಟ್ ಅರ್ಜೆಂಟ್ ಬ್ಲಡ್ ಬೇಕಿತ್ತ. ಆ ಟೈಮಲ್ಲಿ ನನಗೆ ತುಂಬಾ ಅಂದ್ರೆ ನನ್ಗೆ ಉಡುಪಿಯಲ್ಲಿ ಪರಿಚಯ ಇರ್ಲಿಲ್ಲ ನನ್ಗೆ. ಆ ಟೈಮಲ್ಲಿ ನನಗೊಂದು ಹೀಗೆ ಅಲ್ಲಿ ಮನೆ KMC ಅಲ್ಲಿ ಹೇಳಿದ್ರೆ ನಿಮ್ಗೆ ಬ್ಲಡ್ ಬೇಕಾದ್ರೆ ಈ ತರ ಸತ್ಯ ತುಳುವರು ಅಂತ ಇದ್ದಾರೆ ಅಲ್ಲಿ, ಅವ್ರನ್ನ ನೀವು ಇದಾದ್ರೆ ನಿಮ್ಗೆ ಬ್ಲಡ್ ಆಟೋಮೆಟಿಕ್ ಸಿಗ್ತದೆ ಅಂತ ಹೇಳಿದ್ರ. ಸರಿ, ನಾನು ಆಯ್ತಂತ ಹೇಳಿದೆ. ಅವ್ರನ್ನ ಟಚ್ ಆದೆ, ಮತ್ತೆ ನಮ್ಗೆ ಅವ್ರ ಪರಿಚಯ ಆದ್ರು, ಶ್ರೀನಿವಾಸ್ ಪರಿಚಯ ಆದ್ರು. ಅವ್ರ ಮೊಬೈಲ್ ನಂಬರ್ ತಕೊಂಡೆ, ಮತ್ತೆ ಅವ್ರ ಸ್ಟೇಟಸ್ ಎಲ್ಲ ನೋಡಿದೆ. ತುಂಬಾ ಸತ್ಯ ತುಳುವರು ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಂಗೆ ತುಂಬಾ ಅವ್ರ ಬಗ್ಗೆ ಒಂದು ಮಾತಾಡ್ಬೇಕಂತ ತುಂಬಾ ಆಸೆ ಆಗ್ತಾ ಉಂಟು. ಬಟ್ ನಂಗೆ ಮತ್ತೇನಿಲ್ಲ, ನಮ್ಮ ಊರಲ್ಲಿ ಒಂದು ಈ ತರ ಮಾಡ್ಬೋದಲ್ಲ, ಒಂದು ಕಮಿಟಿ ಒಂದು ಶುರು ಮಾಡ್ಬೇಕಂತ ಆಸೆ, ತುಂಬಾ ಆಸೆ ಉಂಟು. ಅದಕ್ಕೆ ಏನಾದ್ರೆ ಅವ್ರ ಹತ್ರ ಒಂದು ಹೇಗೆ ಶುರು ಮಾಡ್ಬೇಕಂತ ಹೇಳಿ ಅವ್ರ ಹತ್ರ ಒಂದು ಕೇಳಬೇಕಂತ ಹೇಳಿ. ಮಾಡ್ಬೋದು ಸರ್. ನಿಮ್ಮ ಸಪೋರ್ಟ್ ಇದ್ರೆ ಎಲ್ಲಿ ಕೂಡ ಮಾಡ್ಬೋದು ಸರ್. ಅಲ್ಲ, ಅದು ಹೇಗೆ ಅಂದ್ರೆ ಈಗ ನಮ್ ಸೈಡ್ ಮಾಡ್ಬೋದಾ ಏನು ಆ ತರದ ಒಂದು ಕಮಿಟಿ ಸಂಘ ಎಲ್ಲ ಮಾಡ್ಬೋದಾ ಅಂತ ಕೇಳ್ಬೇಕು. ಮಾಡಿ ಸರ್. ನೀವು ಶ್ರೀನಿವಾಸ್ ಅವರಿಗೆ ಫೋನ್ ಮಾಡಿ, ನಾವು ಲಾಕ್ಡೌನ್ ಮುಗಿಲಿ ನಾವು ನಿಮ್ಮ ಊರಿಗೆ ಬರ್ತೇವೆ, ಅಲ್ಲಿ ಕೂತ್ಕೊಂಡು ನಾವು ಒಂದು ಚರ್ಚೆ ಮಾಡುವ. ಖಂಡಿತವಾಗಿಯೂ ನಿಮ್ಮ ಊರಲ್ಲಿ ಒಂದು ಸತ್ಯ ತುಳುವರು ತಂಡವನ್ನು ಮಾಡುವ. ಶಿವಪ್ರಕಾಶ್ ಅವರಿದ್ದಾರೆ, ಮತ್ತೆ ಗೀತಾಂಜಲಿ ಸೋಣಮ್ಮ ಇದ್ದಾರೆ. ನಾನು ಅವ್ರ ಮೊಬೈಲ್ ಅಲ್ಲಿ 24 hours ಅವ್ರ ಮೊಬೈಲ್ ನೋಡ್ತಾ ಇರ್ತೀನಿ. ಅಂದ್ರೆ ಅವ್ರು ಸ್ಟೇಟಸ್ ಹಾಕ್ತಾರೆ, ಮತ್ತೆ ಫೇಸ್ಬುಕ್ ಅಲ್ಲೆಲ್ಲ ಬರ್ತಾ ಉಂಟು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಂಗೆ. ಈ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಅಂದ್ರೆ ಈ ಟೈಪ್ ಕೆಲಸ ಮಾಡೋದಂದ್ರೆ ಅದು ಯೋಗ ಅಂದ್ರೆ ಯೋಗದಿಕ್ಕೂ ಒಂದು ಯೋಗ ನಮ್ಗಂದ್ರೆ ನಮ್ಗೆ ಬರ್ಲಿಕ್ಕೆಲ್ಲ ಆಗುದಿಲ್ಲ ಅಲ್ಲಿಂದ ಇಲ್ಲಿಗೆ. ಆದ್ರೆ ಅವ್ರು ಕೆಲಸ ಮಾಡುವಾಗ ತುಂಬಾ ಅಷ್ಟು ಫೀಲ್ ಆಗ್ತದೆ.
ನೀವು ಕೂಡ ಮಾಡ್ಬೋದು ಸರ್, ನೀವು ಕೂಡ ಮಾಡ್ಬೋದು. ಅಲ್ಲಿ ನಿಮ್ದು ಒಂದು ಸತ್ಯ ತುಳುವ ಘಟಕವನ್ನು ಮಾಡುವ ಬೇಕಾದ್ರೆ. ನಮ್ಮ ಕಡೆಯಿಂದ ತುಂಬಾ ಅವರಿಗೊಂದು ಹೃದಯಪೂರ್ವಕ ಒಂದು ಇದು ಹೇಳ್ತಿದ್ದೇನೆ ನಾನು. ಧನ್ಯವಾದಗಳು ಸರ್. ಖಂಡಿತ. ಯಾಕೆ ನಿಮ್ಮ ಊರುಗಳಲ್ಲಿ ನಿಮ್ಮ ಊರುಗಳಲ್ಲಿ ಅನೇಕ ನಮ್ಮ ಕಾರ್ಯಕ್ರಮದ ಇವತ್ತಿನ ಉದ್ದೇಶವೇ ಅದು. ಯಾಕೆಂತ ಕೇಳಿದ್ರೆ ಸತ್ಯದ ತುಳುವೆಯರು ಒಂದು ತಂಡ ನಮಗೆ ಇಲ್ಲಿ ರೋಲ್ ಮಾಡೆಲ್ ಆಗಿರುವಂಥದ್ದು. ಯಾಕೆ ಅಂತ ಕೇಳಿದ್ರೆ ನಮ್ಮ ಊರುಗಳಲ್ಲಿ ಯಾವ ಊರಿನಲ್ಲಿ ನಾವಿದ್ದೇವೋ, ಬೆಂಗಳೂರಲ್ಲಿರಿ, ಮಂಗಳೂರಲ್ಲಿರಿ, ಇಲ್ಲ ಇನ್ಯಾವುದೋ ಒಂದು ಊರಿನಲ್ಲಿರಿ, ನಿಮ್ಮ ಊರುಗಳಲ್ಲಿ ನೀವು ಸತ್ಯ ತುಳುವೆಯರು ಅಂತ ಹೆಸರಿಡಬೇಕು ಅಂತ ಏನು ನಾವು ಅಪೇಕ್ಷೆ ಪಡುವುದಿಲ್ಲ, ಅವರು ಕೂಡ ಪಡುವುದಿಲ್ಲ ಅಂತ ನಾನು ಅಂದುಕೊಳ್ತೇನೆ. ನಿಮ್ಮ ಊರಿನ ಹೆಸರುಗಳನ್ನು ಇಟ್ಕೊಳ್ಳಿ, ನೀವು ಹಾಸನ ಫ್ರೆಂಡ್ಸ್ ಅಂತ ಇಟ್ಕೊಳ್ಳಿ, ಇಲ್ಲ ಬೆಂಗಳೂರು ಫ್ರೆಂಡ್ಸ್ ಅಂತ ಇಟ್ಕೊಳ್ಳಿ, ಏನು ಬೇಕಾದ್ರೆ ಹೆಸರು ಇಟ್ಕೊಳ್ಳಿ. ಖಂಡಿತ ಆ ಹೆಸರಿನಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಇವರು ಮಾಡ್ತಾ ಇರುವಂತಹ ಸಮಾಜಮುಖಿ ಕೆಲಸಗಳನ್ನ ಪ್ರತಿಯೊಬ್ಬ ಮಾಡಿದ್ರು. ಯಾಕೆಂದ್ರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಉಲ್ಲೇಖ ಮಾಡಿಕೊಳ್ಳಲೇಬೇಕು. ಯಾಕೆಂತ ಕೇಳಿದ್ರೆ ಕೋವಿಡ್ ಈ ಸಂದರ್ಭದಲ್ಲಿ ನಾವು ಪ್ರತಿ ಬಾರಿ ಕೂಡ ನಮಗೆ ಸರ್ಕಾರ ಅದು ಕೊಡಬೇಕಿತ್ತು, ಇದು ಕೊಡಬೇಕಿತ್ತು, ಸರ್ಕಾರ ಕೊಡ್ಲಿಲ್ಲ ಅಂತ ಕೇಳ್ತೇವೆ. ಇವತ್ತು ಎಲ್ಲಿವರೆಗಿದೆ ಅಂತ ಕೇಳಿದ್ರೆ ಯಾರೋ ಒಬ್ಬ ದಾನಿ 1,500 ರೂಪಾಯಿ 2,000 ರೂಪಾಯಿ ಕಿಟ್ ಕೊಡ್ತಾನೆ ಅಂತಾದ್ರೆ ನಮ್ಮ ಪಕ್ಕದ ಮನೆಯವರನ್ನು ನಾವು ಸ್ವತಃ ಕರ್ಕೊಂಡು ಹೋಗ್ತೇವೆ. ಎಲ್ಲಿಗೆ? ಯಾರೋ ಒಬ್ಬ ದಾನಿ ಹತ್ರಕ್ಕೆ. ನಾವು ಅಷ್ಟು ಕೊಡುವಷ್ಟು ನಮ್ಮ ಹತ್ರ ಕೆಪಾಸಿಟಿ ಇರುತ್ತೆ, ನಮ್ಮ ಪಕ್ಕದ ಮನೆಯವನಿಗೆ ಕೊಡುವ ಕೆಪಾಸಿಟಿ ನಮ್ಮ ಹತ್ರ ಇರುತ್ತೆ. ಆದ್ರೂ ನಾವೇನ್ ಮಾಡ್ತೇವೆ, ಇನ್ನು ಯಾರೋ ಒಬ್ಬ ದಾನಿ ಕೊಡ್ತಾನೆ ಅಂತ ಆದ್ರೆ ಅವನ ಅಲ್ಲಿಗೆ ನಮ್ಮ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ಹೋಗುವಂತ ವಾತಾವರಣವನ್ನ ನಾವೀಗ ಕಣ್ಣಾರೆ, ಇದು ನನ್ನ ಸ್ವಂತ ಅನುಭವ ನಾನು ಹೇಳ್ತಾ ಇರೋದು, ನಾವು ನೋಡ್ತಾ ಇದ್ದೇವೆ. ಸೊ ಈ ರೀತಿಯ ಬದಲು ನಮ್ಮ ಪಕ್ಕದ ಮನೆಯವನಿಗೆ ನಾವು ಸಹಕಾರಿಯಾಗಿ ಬದುಕಿದ್ರೆ ಖಂಡಿತ ಇವತ್ತು ಇಡೀ ದೇಶದಲ್ಲಿ ಈ ಸಮಸ್ಯೆ ಇಲ್ಲ ಅಂತ ನಾನು ಅಂದುಕೊಳ್ತಾ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ನಮಸ್ತೆ ಮಾತನಾಡಿ. ನಮಸ್ತೆ. ಹೇಳಿ ಸರ್. ನಾನು ಚಂದ್ರಕಾಂತ್ ಅಂತ. ಚಂದ್ರಕಾಂತ್. ಹೇಳಿ ಚಂದ್ರಕಾಂತ್ ಅವರೇ, ಏನ್ ಕೇಳಬೇಕಿತ್ತು, ಏನು ಹೇಳಬೇಕಿತ್ತು ಹೇಳಿ. ಶ್ರೀನಿವಾಸ್ ಅಣ್ಣ ನಮಸ್ತೆ. ನಮಸ್ತೆ ಚಂದ್ರಕಾಂತ್. మీరు ప్రవీణ్ కుర్క సార్ ఇరెగ్యులర్ నమస్తే. ನಮಸ್ತೆ ಪಲ್ಲೆ ಸರ್, ದಾದಾ ಫೋನ್ ಹೊಡಿತಾನೆ ಪಲ್ಲೆ. ಸರ್ ಈಗ ಪ್ರೋಗ್ರಾಮ್ ಮಸ್ತ್ ಖುಷಿ ಅಂడి. ಈ ಕೊರೋನಾ ಟೈಮ್ ಉಡ್ಲ ನಿಗಲು ಮಸ್ತ್ ಎಡ್ಡೆ ಬೇರೆ ಮಾಡ್ತಾನೆ ಕೊರೋನಾ ವಾರಿಯರ್ ಅಲ್ಲಿ ಅವನಿಗೆ ಕಟ್ಟುಕೊಡ್ತೀನಿ ಇಲ್ಲದಾಗಲಿ ಶನಿಗಳಿಂದ ದೇವಗಳಾಗ್ತಾನೆ ನೆನಪೇರಿ ಯಾವು ಈ ಬಸ್ ಹೋಗ್ಲಾಗ್ಲಿ ಈ ಎಡ್ಡೆ ರೀತಿ ಗುಲ್ದಿರತ್ತಾನೆ. ಬಟ್ ಶ್ರೀನಿವಾಸ್ ಅಣ್ಣ ಪ್ರವೀಣ್ ಕುರ್ಕ ನಿಗಲ್ನ ಬ್ಲಡ್ ನಿಗ್ಲು ಹೋರಾಟ ಮಾಡ್ಕೊಂಡು ಮಸ್ತ್ ಖುಷಿ ಆಗ್ಬೋದು. ಪ್ರವೀಣ್ ಕುರ್ಕ ಸರ್ ಯಾರೊಂಜಿ ಟೀಮ್ ಕಟ್ಟದೇ ಬರ್ಪೇರು ಬ್ಲಡ್ ಬೋಡಿತ್ತು ನಾರ್ನ ಊರ್ದಾಗಲೆಲ್ಲಿ ಥ್ಯಾಂಕ್ ಯು ಚಂದ್ರಣ್ಣ ಇರ್ನಾಥ್ ಮಲ್ಲ ಸೇವಲ್ ಬರಾಬ್ ಜಂಕೆಲ್ ಬೋಡಿತ್ತು ಆಗ್ಲ ಮಸ್ತ್ ಸಲ ದಾನ ಮಾಡ್ತೀರಿ ಕೂಡ ಬೋಧೆ ನಗರಿಗೆ ಕೂಡ ಹೆಲ್ಪ್ ಮಾಡ್ಕೊಂಡಿರಿ. ಒಂದು ಪೂರ ಸೇವೆ ಉಪ್ಪಡಾನು ಪುಣ್ಯ ನಮ್ಮ ಇಲ್ಲದಲ್ಲಿ ಪರಿಸ್ಥಿತಿ ಮಸ್ತ್ ಬಂದ್ ಹೋಗ್ಬೋದು. ಆ ಟೈಮ್ ಮುಂದಲ ಒಂಜಿ ಮಾಡ್ಕೊಂಡು ಮಸ್ತ್ ಗ್ರೇಟ್ ಮಾಡಿ ಖಂಡಿತ ಚಂದ್ರಣ್ಣ. ಧನ್ಯವಾದಗಳು ಸರ್. ಅರ್ನವಲ್ ಒಂದು ಜೀವನಿಧಿ ಪಂಡದ ಒಂಜಿ ಟೀಮ್ ಉಂಡು ಮಲ್ಲ ಡೋನರ್ ಮಲ್ಲ ಡೋನರ್ ಏರಣ ರೋಡ್ ಡೇರಣ ಬೂಡ್ದಿತ್ತಿನ ಆಗಲಿಂದ ಎರ್ತೋಪಿನ ಪೂರ ಬೇಲೆಯಲ್ಲಿ ಮಲ್ಪೆ. ಎಸ್ ಖಂಡಿತ ದಯಪಂಡ ಒಂಜಿ ಪಾತ್ರ ಈ ಕಾರ್ಯಕ್ರಮನ ನನ್ನ 3-4 ನಿಮಿಷ ಕಡೆತ ನಿಮಿಷ ಲಿಪ್ಪುನ ಅಡಿ ತುಂಬ ಒಂಜಿ ಎಡ್ಡೆ ಸಂದೇಶ ಹೆಂಚಿನ ಪಂಡ ಸಮಾಜಮುಖಿಯಾದ ಬೇಲೆ ಮನಪನಕ್ಲಿಗೆ ಸಮಾಜಮುಖಿಯಾದ ಬೇಲೆ ಮನಪನಕ್ಲಿ ಬೇರಿಸಾಗಿ ಪಲಿಪ್ಪೇರು ಮನಪನಕ್ಕೆ ನಿವತ್ತನಂಚಿನ ಜಾತ್ ಫೋನ್ ಕಾಲ್ಸ್ ಸಾಕ್ಷಿ. ಎಸ್ ಕಡೆಯತ ಅದು ದಾದ ಪಾತ್ರ ಅನ್ಕೊಂಡ್ಪಾರ ಸಂಸ್ಥಾಪಕರು ಯಾನು ಈ ಫಸ್ಟ್ ಆಫ್ ಆಲ್ ಈ ಕಾಳು ನ್ಯೂಸ್ ತಗಲಿನ ಧನ್ಯವಾದವನ್ಪೆ ಎಂಕಲ ಚಿತನ ಈ ಒಂಜಿ ಸೇವಾ ಸಂಸ್ಥೆ ಗುರುತಿಸದಿಗಳು ಈ ಒಂಜಿ ಜನಕುಲೆಗೆ ಒಂಜಿ ತಿರುಪ ಹೊಂದುಲ್ಲಾರು ಅಂಚನೆ ಈ ಮಾಧ್ಯಮದ ಮುಖಾಂತರ ಯಾನು ದಾನ್ಲೆಗೆ ಒಂಜಿ ಯಾನೊಂಜಿ ಧನ್ಯವಾದವನ್ಪೆ. ಎಂಕಲ್ ನೆಕ್ಸ್ಟಲ್ಲ ಎಂಕಲ್ ಕೆಲವೊಂದು ಯೋಜನೆ ಉಂಡು ಎಂಕಲ್ಲ ಬರ್ಪಿನ ಸಲ ಎಂಕಲ್ಲ ಶಿವಣ್ಣನ ಒಂಜಿ ಆರ್ಡರ್ ಪ್ರಕಾರ ಒಂಜಿ ವಿದ್ಯಾರ್ಥಿ ವೇತನದ ಒಂಜಿ ಏಮ್ ಮಲ್ತೊಂದುಲ್ಲ ಅಂಚೆ ಒಂಜಿ ಆ್ಯಂಬುಲೆನ್ಸ್ ಒಂಜಿ ಎಂಕಲ್ ಕನಸ್ಲ ಉಂಡು. ಎಂಕಲ್ ನಿಗಲು ಈ ದಿನ ಎಂಕಲ್ ಎಂಚ ಸಹಕಾರ ಕೊಡ್ತಾರೆ ಅಂಚನೆ ದುಂಬುಗಳ ಎಂಕಲ್ ಕೆಲವೊಂದು ಫಂಡ್ ರೈಸ್ ಕಾರ್ಯಕ್ರಮ ಉಪ್ಪು ಲಕ್ಕಡಿ ಉಪ್ಪು ಬೇತೆ ಕಾರ್ಯಕ್ರಮ ಉಪ್ಪು ಎಂಕಲ್ ಸತ್ಯದ ತುಳುವೆರ್ ಕೊಡ್ತೇನೆ ನಿಗಲು ₹1 ಅಂಚಿನ ಚಾವದಿನಕ್ಕೆ ಎಂಕಲ್ ಅವೇನು ನಿಗಲು ಕೊಡ್ತೇನೆ ಅವೇ ಜಾಗಗೆ ಎಂಕಲ್ ಒಂಜಿ ಮುಟ್ಟವನ ಕೆಲಸ ಎಂಕಲ್ ಉಲ್ಲ ಆ ಒಂಜಿ ಭರವಸೆ ಕೊರ್ಪಂತೇನೋ ಈ ಒಂದು ಮಾಧ್ಯಮದ ಮುಖಾಂತರ ಪನೊಂದುಲ್ಲೆ. ಎಸ್ ಕಡೆತದ್ದಾದ ಪತ್ತರ ಪಂಡ ರಕ್ತದಾನದ ವಿಷಯ ಪನ್ಪಿನಾಡ ರಕ್ತ ಎರೆಗೆ ಅರ್ಜೆಂಟ್ ಉಂಡು ನಿಗಲ್ ಆಯ್ನಾತ್ ಒಂಜಿ ಹೆಲ್ಪ್ ಮಲ್ಪಲೆ ದಯಪಂಡ ನಮ್ಮಡ ಆಪಿನ ಇತ್ಯದ ಪರಿಸ್ಥಿತಿ ಆಪಿನ ರಕ್ತದಾನ ಮಾತ್ರ ನಮ್ಮಡ ಆ ಪರಿಸ್ಥಿತಿ ಇಪ್ಪನ ನಿಗಲ್ಡ ಮಲ್ಪ ಒಂಜಿ ಎಣ್ಣ ವಿನಂತಿ ಆಯ್ನಾತ್ ರಕ್ತದಾನ ಮಲ್ಪಲೆ ಒಂಜಿ ಜೀವ ರೂಪಲ್ಲಿ. ಓಕೆ
ಇರುವರ ಕೂಡ ಅಂಚನೆ ಕಾಡಿತ್ತಿನಾರಿಗಳು ದಯಪಂಡ ದೂರದ ಉಡುಪಿಡಿದು ಇಡೆಗೆ ಬರ್ತಾರೆ ಅನೇಕ ವಿಚಾರಗಳನ್ನು ಪಂಡರು ಸಮಾಜಮುಖಿಯಾದ ಎಂಚ ತೊಡಗಿಸಾವಲಿ ಪನ್ಪನಿಗೆ ನಿಕ್ಲಂಜಿ ಉದಾಹರಣೆ ಅದುಲ್ಲ ಅಂಚಾದ ನಿಕ್ಲಿಗೆ 2 ಜನಕ್ಕಲೇ ಕೈದೇರ್ತದ್ದು ಸ್ವಲ್ಪ ಸಣ್ಣದಾಯ್ತು ಅಂತಂದುಲ್ಲ. ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಾಗಿ ಸಮಾಜಮುಖಿಯಾಗಿ ಒಂದು ಯುವಕರ ತಂಡ ತಾವು ಕೆಲಸ ಮಾಡ್ಬೋದು. ನನ್ನಿಂದ ಆಗೋದಿಲ್ಲ, ನನ್ನಿಂದ ಸಾಧ್ಯ ಇಲ್ಲ, ಇನ್ನೊಬ್ಬ ಯಾರೋ ಮಾಡಬೇಕು ಅಂತ ಕಾಯ್ದು ಕೂತ್ಕೊಳ್ಳುವ ಅಂಥ ಸಂದರ್ಭದಲ್ಲಿ ಇಲ್ಲ ನಮ್ಮಿಂದ ಸಾಧ್ಯ ಅಂತ ಹೇಳುವಂಥ ಒಂದು ಮನಸ್ಥೈರ್ಯ ತೆಕ್ಕೊಂಡ್ರೆ ಖಂಡಿತ ಯಾವುದನ್ನು ಸಾಧಿಸ್ಬೋದು ಅಂತ ಒಂದು ಗಾದೆ ಮಾತು ನಮಗೆ ನೆನಪಾಗ್ತದೆ, ಸಾಧಿಸಿದರೆ ಸಬಲವನ್ನು ನುಂಗಬಹುದು ಅಂತ. ಅಂಥ ಏನು ಒಂದು ರೀತಿಯಲ್ಲಿ ಈ ತಂಡ ಕೆಲಸ ಮಾಡ್ತಾ ಇದೆ. ಖಂಡಿತ ಈ ತಂಡದ ಮುಂದಿನ ಇನ್ನಷ್ಟು ಯೋಜನೆಗೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತ ಇಂಥ ತಂಡಗಳು ನಮ್ಮ ಗ್ರಾಮದಲ್ಲಿ ಹುಟ್ಟಿಕೊಳ್ತವೆ, ನಮ್ಮ ಜಾಗದಲ್ಲಿ ಹುಟ್ಟಿಕೊಳ್ತವೆ. ಆಗ ನಮ್ಮಲ್ಲಿ ಇರತಕ್ಕಂಥ ಸಮಸ್ಯೆಗಳು, ಸಂಕಟಗಳು, ಕಷ್ಟಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇನ್ನೊಬ್ಬ ಅತಿಥಿಯೊಂದಿಗೆ ಇದೇ ಸಮಯಕ್ಕೆ ನಾನು ನಿಮ್ಮ ಮುಂದೆ ಬರ್ತೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ.